see all of you. ಮತ್ತೊಂದು ಬಾರಿ ನಿಮ್ಮನ್ನು ಮತ್ತೆ ಭೇಟಿಯಾಗಿರುವಂತ ಬಹಳ ಸಂತೋಷವಾಗುವಂತದ್ದಾಗಿದೆ. And remember, in the early church also they are gathering in the house like this. ನೆನಪಲ್ಲಿ ಇಟ್ಕೊಳ್ಳ್ರಿ, ಇಂದಿನ ಸಭೆಯವರು ಸಹ ಆರಾಧನೆಗೋಸ್ಕರ ಈ ರೀತಿಯಾಗಿ ಒಟ್ಟಾಗಿ ಸೇರುವಂತರಾಗಿದ್ದಾರೆ. You know, Apostle Peter and all, and they used to gather in the Mark house, John Mark house. ಅಪೊಸ್ತಲನು ಪೇತ್ರನು ಅವರೆಲ್ಲರೂ ಸಹ ಮಾರ್ಕನ ಅವರ ಮನೆಯಲ್ಲಿ ಒಟ್ಟಾಗಿ ಸೇರುವಂತರಾಗಿದ್ದಾರೆ. So church is not the house or like a big building. ಆಲಯ ಅನ್ನುವಂಥದ್ದೇನು ದೊಡ್ಡ ಕಟ್ಟಡವೇನಲ್ಲ. Church is the gathering, the truly born again Christians gathering. There is a church. ಎಲ್ಲಿ ನಿಜವಾಗಿರುವಂತ ಕ್ರೈಸ್ತರು ಒಟ್ಟಾಗಿ ಸೇರುವಂತರಾಗಿದ್ದಾರೋ ಅದೇ ಆಲಯವಾಗಿರುವಂತದ್ದಾಗಿದೆ. There are many big building with a cross, right? ಅನೇಕ ಕಟ್ಟಡಗಳು ಇರುವಂತದ್ದಾಗಿದೆ ಶಿಲುಬೆಯ ಆಕಾರದಲ್ಲಿ. But if there is no truly saved, truly born again, then there is not a church. ಅವರೇನಾದರೂ ನಿಜವಾಗ್ಲೂ ರಕ್ಷಣೆ ಹೊಂದಿಕೊಳ್ಳದೆ ಹೋದ್ರೆ ಅದೇ ನಿಜವಾಗಿರುವಂತ ಆಲಯವಲ್ಲ. People may think there is a church, but before God there is not a church. ಆದ್ರೆ ಜನರು ಅನ್ಕೊಂಬೋದು ಅದು ಆಲಯ ಅಂತ, ಆದ್ರೆ ಅಲ್ಲಿ ದೇವರೇ ಇಲ್ಲದೆ ಹೋದ್ರೆ ಅದು ಆಲಯವಾಗುವುದಿಲ್ಲ. So this is the church. ಇದು ಆಲಯ. And we belong the church. ನಾವು ದೇವರಲ್ಲಿ ಆಲಯದಲ್ಲಿ ಇರುವಂತರಾಗಿದ್ದೇವೆ, ಆಲಯಕ್ಕೆ ಅಧೀನರಾಗಿರುವಂತರಾಗಿದ್ದೇವೆ. So Jesus is the head of the church. ಯೇಸು ಕ್ರಿಸ್ತನು ಆಲಯಕ್ಕೆ ಶರೀರವಾಗಿರುವಂತ ಶಿರಸ್ಸಾಗಿರುವಂತನಾಗಿದ್ದಾನೆ. And we all are the parts of the church. ನಾವೆಲ್ಲರೂ ಸಹ ಆತನ ದೇಹದಲ್ಲಿ ಒಂದೊಂದು ಅಂಗವಾಗಿರುವಂತರಾಗಿದ್ದೇವೆ. So you belongs to the body of Jesus Christ. ನಾವು ಯೇಸು ಕ್ರಿಸ್ತನ ದೇಹದಲ್ಲಿ ಒಂದೊಂದು ಅಂಗವಾಗಿ ಅಧೀನವಾಗಿರುವಂತರಾಗಿದ್ದೇವೆ. So it is all our duty, all the born again Christians' duty to extend the kingdom of God. ಎಲ್ಲ ಹೊಸದಾಗಿ ರಕ್ಷಣೆ ಹೊಂದಿಕೊಂಡಿರುವಂತಹ ಎಲ್ಲ ಕ್ರೈಸ್ತರ ಜವಾಬ್ದಾರಿಯಾಗಿರುವಂತದ್ದಾಗಿದೆ ದೇವರ ರಾಜ್ಯವನ್ನು ವಿಸ್ತರಿಸುವುದು. So I'm very happy that I see that in the WhatsApp also you gather Bible study and watching DVD. So I'm all the time I'm checking. ನನಗೆ ಬಹಳ ಸಂತೋಷ ಆಯ್ತು, ಮತ್ತೆ ನಾನು ನೋಡಿದಾಗ ಸಹ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಎಲ್ಲವೂ ಸಹ ನೀವು ಅನ್ಯೂನ್ಯತೆ ಹಮ್ಮಿಕೊಂಡಿರುವಂತದ್ದು ಡಿವಿಡಿ ಸೆರ್ಮನ್ ಎಲ್ಲವೂ ಸಹ ಕೇಳುವಂತದ್ದು ಬಹಳ ಸಂತೋಷವಾಯಿತು. So that's we should continue days to come also. ಮುಂದಿನ ದಿನಗಳಲ್ಲೂ ಸಹ ಅದನ್ನು ನಾವು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗುವಂತರಾಗಿರಬೇಕು. And you can share whatever you learn from that. You can share with your friends who are unbelievers. You can share with your family member, your friends. ನಾವು ಅದನ್ನೆಲ್ಲವೂ ಸಹ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ನಾವು ಕಲಿತಿರುವಂತದನ್ನು ನಂಬದೇ ಇರುವಂತಹ ನಮ್ಮ ಸ್ನೇಹಿತರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಆತ್ಮೀಯರಿಗೆ ತಿಳಿಸುವಂತರಾಗಿರಬೇಕು. That's how we can grow. ಆ ರೀತಿಯಾಗಿ ನಾವು ಬೆಳೆಯುವುದಕ್ಕೆ, ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. Okay, so whatever you have been doing, I'm very happy, very glad to see all those things that you have been doing. ನೀವೇನೆಲ್ಲ ಚಟುವಟಿಕೆ ಕಾರ್ಯಕ್ರಮ ಮಾಡುವಂತರಾಗಿರ್ತದೆ ಅದೆಲ್ಲವೂ ಸಹ ನೋಡಿ ನನಗೆ ಬಹಳ ಸಂತೋಷವಾಯಿತು. Shall we pray? ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗೋಣ. Holy Father, we thank you for your Son Jesus Christ. ಪವಿತ್ರಾತ್ಮನಾಗಿರುವಂತ ನಮ್ಮ ತಂದೆ, ನೀನು ಕೊಟ್ಟ ಯೇಸು ಕ್ರಿಸ್ತನಿಗೋಸ್ಕರ ನಿನಗೆ ಧನ್ಯವಾದಗಳು. We thank you for your Spirit that guiding us. ನಿನ್ನ ಆತ್ಮಕ್ಕೋಸ್ಕರ ನಿನಗೆ ಧನ್ಯವಾದಗಳು, ನಮ್ಮನ್ನು ಬೋಧಿಸುವಂತದಾಗಿದೆ. And thank you for all the things that you have given us. ನೀನು ಕೊಟ್ಟಿರುವಂತ ಎಲ್ಲದಕ್ಕೂ ಸಹ ನಿನಗೆ ಧನ್ಯವಾದಗಳು. We deserve nothing from you. ನಾವೇನು ಸಹ ಆಶಿಸುವಂತವರಾಗಿಲ್ಲ. But Lord, you have provided everything for us. ಆದರೆ ನೀನು ನಮಗೆ ಎಲ್ಲವನ್ನೂ ಸಹ ಕೊಡುವಂತನಾಗಿದ್ದೀಯ. So Lord, we thank you. ಅದಕ್ಕೋಸ್ಕರ ತಂದೆ, And as we learn your word, ನಿನ್ನ ವಾಕ್ಯಗಳನ್ನು ಕಲಿಯುವುದಕ್ಕೋಸ್ಕರ ಹೋಗುವಂತ Lord, give us your word so that we can encourage. ನಿನ್ನ ವಾಕ್ಯಗಳನ್ನು ನಮಗೆ ಕಲಿಸುವಂತನಾಗಿರು, ಒಳ್ಳೆ ಪ್ರೋತ್ಸಾಹವನ್ನು ಕೊಡು. We can grow spiritually. ಆತ್ಮಿಕವಾಗಿ ನಾವು ಬೆಳೆಯುವುದಕ್ಕೋಸ್ಕರ. And we can overcome all the shortcomings and difficulties. ಎಲ್ಲ ಶೋಧನೆಯಿಂದ, ಎಲ್ಲ ಕಷ್ಟಗಳಿಂದ ನಾವು ಹೊರಬರುವುದಕ್ಕೆ. And also we can preach your word to other people. ನಿನ್ನ ವಾಕ್ಯಗಳನ್ನು ಬೇರೆಯವರಿಗೆ ಬೋಧನೆ ಮಾಡುವುದಕ್ಕೋಸ್ಕರ. And bless this Vardhanali church. ಈ ವರದಹಳ್ಳಿ ಆಲಯವನ್ನು ಆಶೀರ್ವದಿಸುವಂತೆ. Even though we are small in number, ನಾವು ಚಿಕ್ಕ ಮಂದಿಯಾಗಿದ್ದರೂ ಸಹ, but Lord, still you are happy with us. ನೀನು ನಮ್ಮೊಟ್ಟಿಗೆ ಈಗಲೂ ಸಹ ಸಂತೋಷದಿಂದ ಇರುವಂತದ್ದಾಗಿದೆ. As long as we follow you. ಎಲ್ಲಿಗಂತ ನಾವು ನಿನ್ನನ್ನು ಹಿಂಬಾಲಿಸುವಂತರಾಗುತ್ತೇವೆ. And Lord, help us so that we can grow in bigger number. ಇನ್ನೂ ಹೆಚ್ಚಾಗಿರುವಂತ ಸಂಖ್ಯೆಯಲ್ಲಿ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಹಾಯ ಮಾಡು. And Lord, we commit all the things under your mighty hand.
ಎಲ್ಲವನ್ನೂ ಸಹ ನಮ್ಮ ಪರಮಪಿತ ದೇವರ ಕೈಯಲ್ಲಿ In Jesus' name I pray. ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸುತ್ತೇನೆ. Okay, let's turn to Matthew ಮತ್ತಾಯ chapter 17, 17ನೇ ಅಧ್ಯಾಯ verse 1 to 5. 1ರಿಂದ 5 ವಚನಗಳು. Please read. ಓದಿಕೊಳ್ಳುವಂತ Matthew chapter 17, ಮತ್ತಾಯ 17ನೇ ಅಧ್ಯಾಯ verse 1 to 5. 1ರಿಂದ 5 ವಚನಗಳು. ನಾನು ಓದ್ತೇನೆ. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪವು ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತನಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾನು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತನಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿದಿತ್ತು. ಇದಲ್ಲದೆ ಆ ಮೋಡದೊಳಗಿಂದ ಆತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತುಗಳನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. So here we can see that who really Jesus he showed to his disciple. ಇಲ್ಲಿ ನಾವು ನೋಡುವಂತರಾಗುತ್ತೇವೆ ಯಾರು ನಿಜವಾಗಿರುವಂತಹ ಕ್ರೈಸ್ತನು ಮತ್ತು ತನ್ನ ಶಿಷ್ಯರಿಗೆ ಪ್ರತ್ಯಕ್ಷವಾಗಿ ತೋರಿಸಿರುವಂತದ್ದು. You see here he was transfigured. ಇಲ್ಲಿ ನಾವು ನೋಡುವಂತರಾಗುತ್ತೇವೆ ಆತನು ರೂಪವನ್ನು ಬದಲಾಯಿಸಿಕೊಳ್ಳುವಂತನಾಗಿರ್ತಾನೆ. He changed. ಆತನು ಬದಲಾವಣೆ ಆಗುವಂತನಾಗಿರ್ತಾನೆ. You know, Jesus, he came. Who is Jesus? Jesus is God himself. ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಆತನೇ ದೇವರಾಗಿರುವಂತನಾಗಿದ್ದಾನೆ. He just took the form of human beings. ಆತನು ಮನುಷ್ಯರ ದೇಹವನ್ನು ಆವರಿಸಿರುವಂತನಾಗಿದ್ದಾನೆ. So when we look at Jesus, when people look at Jesus, they see like one of us. ಯೇಸು ಕ್ರಿಸ್ತನನ್ನು ಜನರು ಯಾವಾಗ ನೋಡುವಂತರಾಗುತ್ತಾರೋ ಮನುಷ್ಯರ ಆಗ ಒಬ್ಬ ಮನುಷ್ಯನನ್ನು ನೋಡುವ ರೀತಿಯಲ್ಲಿ ಆತನನ್ನು ಸಹ ನೋಡುವಂತರಾಗುತ್ತಾರೆ. Because he took the flesh of man. ಯಾಕಂದ್ರೆ ಆತನು ಮನುಷ್ಯರ ದೇಹವನ್ನು ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ. But one time Jesus saw Peter, John and James. ಆದ್ರೆ ಒಂದು ದಿನ ಯೇಸು ಕ್ರಿಸ್ತನು ಯೋಹಾನನನ್ನು, ಪೇತ್ರನನ್ನು, ಯಾಕೋಬನನ್ನು ಕರೆದುಕೊಂಡು ಹೋಗಿ, and when they see, they could not even see. ಅವರಿಗೆ ತೋರಿಸುವುದಕ್ಕೋಸ್ಕರ ಹೋದ, ಆದ್ರೆ ಅವರು ನೋಡುವುದಕ್ಕೂ ಸಹ ಅವರ ಕಣ್ಣಿನಿಂದ ಆಗಿರಲಿಲ್ಲ. He was shining like a sun. ಅದನ್ನು ಸೂರ್ಯನ ಹಾಗೆ ಕಾಂತಿಯನ್ನು ಪ್ರಕಾಶಿಸುವಂತನಾದ. He was so glorious. ಅದನ್ನು ಬಹಳ ಪ್ರಕಾಶಮಾನವಾಗಿರುವಂತನಾಗಿದ್ದ. And they fear. They were afraid. ಅವರು ಭಯ ಪಡುವಂತರಾದ್ರು, ನಡುಗುವಂತರಾದ್ರು. So Jesus first time he came. ಯೇಸು ಕ್ರಿಸ್ತನು ಮೊದಲು ಬಂದಾಗ as a man. ಮನುಷ್ಯನಾಗಿ to die on the cross. ಶಿಲುಬೆ ಮೇಲೆ ನಮಗೋಸ್ಕರ ಸಾಯುವುದಕ್ಕೋಸ್ಕರ. But he will come as a kings of kings. ಆದ್ರೆ ಆತನು ರಾಜರಾಗಿ ಬರುವಂತನಾಗಿದ್ದಾನೆ. So that's what Jesus saw them this. When he will come as a kings of kings. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿರುವಂತನಾಗಿದ್ದಾನೆ, ಆತನು ರಾಜನಾಗಿ ಬರುವಂತನಾಗಿದ್ದಾನೆ ಎಂಬುದಾಗಿ. And also remember that there was a Elijah and Moses. ಅದೇ ರೀತಿಯಾಗಿ ಮತ್ತೊಂದನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳ್ರೆ, ಅಲ್ಲಿ ಎಲೀಷನು, ಮೋಶೆಯು ಸಹ ಇರುವಂತರಾಗಿದ್ದರು. So Moses, who is Moses? ಯಾರು ಮೋಶೆ? Who lead Israelites into the they bring out the Israelites from the Egypt. ಐಗುಪ್ತ ದೇಶದಿಂದ ಬಿಡಿಸಿರುವಂತವನು ನಡೆಸಿರುವಂತನಾಗಿದ್ದಾನೆ ಮೋಶೆ. So Moses represent all the born again who died without seeing the heaven. ಮೋಶೆಯ ಅರ್ಥವೇನೆಂದ್ರೆ ಯೇಸು ಕ್ರಿಸ್ತನನ್ನು ನೋಡಿ, ಯೇಸು ಕ್ರಿಸ್ತನನ್ನು ನಂಬಿ, ನಿಜವಾದ ಯೇಸು ಕ್ರಿಸ್ತನನ್ನು ನಂಬಿ ಅದನ್ನು ಕಾಣದೆ ಸತ್ತಿರುವಂತವರಿಗೆ ಅರ್ಥಪೂರ್ಣವಾಗಿರುವಂತಹ. Because Moses died before entering the Canaan. ಯಾಕಂದ್ರೆ ಮೋಶೆ ಇನ್ನೇನು ಕಾನಾನ್ ದೇಶವನ್ನು ನೋಡ್ಬೇಕಾಗಿತ್ತು, ಅಲ್ಲಿಗೆ ಹೋಗಿ ಆತನು ಸತ್ತಿರುವಂತನಾಗಿದ್ದಾನೆ. And Elijah represent ಎಲೆಕ್ಷನ್ ಅರ್ಥವನ್ನು ತೋರಿಸುವಂತದಾಗಿದೆ. all the born again Christians who will be raptured when Jesus will come. ಎಲ್ಲರೂ ಸಹ ಯೇಸು ಕ್ರಿಸ್ತನು ಬಂದ ನಂತರ ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಮೇಲಕ್ಕೆ ಹೋಗುವಂತದ್ದನ್ನು ತೋರಿಸುತ್ತದೆ. No, Elijah didn't die. He was taken away, right? ಎಲೀಷನು ಸತ್ತೋಗಿಲ್ಲ, ಆತನನ್ನು ಆಗ ಮೇಲಕ್ಕೆ ಎತ್ತಲ್ಪಟ್ಟಿರುವಂತದಾಗಿದೆ. ಅದು when Jesus comes, there will be people physically they didn't die, they will be raptured, they will be taken up. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಬಂದಾಗ ಜನರು ಯಾರು ಸಹ ಸಾಯುವುದಿಲ್ಲ, ಪ್ರತ್ಯಕ್ಷವಾಗಿ ಹಾಗೆ ಮೇಲಕ್ಕೆ ಎತ್ತಲ್ಪಡುವಂತರಾಗ್ತಾರೆ. So when Jesus
Jesus will come, then things will happen. ಯಾವಾಗ ಯೇಸು ಕ್ರಿಸ್ತನು ಮತ್ತೆ ಎರಡನೇ ಬಾರಿ ಬರುವಂತನಾಗಿರ್ತಾನೆ ಆಗ ಆ ರೀತಿಯಾಗಿ ಆಗುವಂತದ್ದಾಗಿದೆ. Now, after showing the glory, His glory, ಆತನ ಮಹಿಮೆಯನ್ನು ತೋರಿಸಿದ ನಂತರ, who really He is, ಆತನು ಯಾರೆಂಬುದಾಗಿ ಅವರಿಗೆ ತೋರಿಸಿದ ನಂತರ, now He said to them. ಆಗ ಈಗ ಹೇಳುವಂತರಾಗಿದ್ದಾರೆ ಆತನಿಗೆ. In verse 5, last part, 5ನೇ ವಚನದಲ್ಲಿ ಕೊನೆಯ ವಾಕ್ಯ, this is my beloved son in whom I am well pleased, hear him. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತುಗಳನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. Do you know who is God? ಯಾರು ಗೊತ್ತಾ ದೇವರು? Who created everything? ಯಾರೆಲ್ಲ ಸೃಷ್ಟಿ ಮಾಡಿದ್ರು ಸೃಷ್ಟಿಯನ್ನು? Okay, with what He created? ಏನನ್ನು ಸೃಷ್ಟಿ ಮಾಡಿದ್ರು? By what, right? ತನ್ನ ಮಾತುಗಳಿಂದ ಎಲ್ಲವನ್ನೂ ಸಹ ಸೃಷ್ಟಿ ಮಾಡಿದ್ರು. We see Genesis. ನಾವು ಆದಿಕಾಂಡದಲ್ಲಿ ನೋಡುವಂತರಾಗಿರ್ತೇವೆ. Let it be light. ಬೆಳಕಾಗಲಿ ಎಂದಾಗ ಬೆಳಕಾಯಿತು. There was a light. ಅಲ್ಲಿ ಬೆಳಕಾಯಿತು. So let it be plant. There was a plant. ಅಲ್ಲಿ ಎಲ್ಲವೂ ಸಹ ಗಿಡ ಮರಗಳಾಗಬೇಕೆಂಬುದಾಗಿ ಹೇಳಿದ್ರು. So God created with His word. ಆತನ ವಾಕ್ಯಗಳಲ್ಲಿ ಹೇಳುವಂತರಾದ್ರು. And who is God? ಯಾರು ದೇವರು? God, we cannot see God. ನಾವು ದೇವರು ನೋಡುವುದಕ್ಕಾಗುವುದಿಲ್ಲ. And God is spirit. ದೇವರು ಆತ್ಮ ಸ್ವರೂಪನು. Right? John chapter 6 verse 14. Sorry? 14. No. John chapter 6 verse 24. ಯೋಹಾನ 6ನೇ 24ನೇ ವಚನ. God is spirit. ದೇವರು ಆತ್ಮ ಸ್ವರೂಪನು. And if anyone want to worship God, then worship in spirit. ಯಾರೆಲ್ಲ ದೇವರನ್ನು ಆರಾಧಿಸಬೇಕು ಅನ್ಕೊಳ್ತಾರೋ ಅವರು ಆತ್ಮವನ್ನು ಆರಾಧಿಸುವಂತರಾಗಿರಬೇಕೆಂಬುದಾಗಿ. So God is spirit. ದೇವರು ಆತ್ಮ ಸ್ವರೂಪನು. We cannot see. ನಾವು ಅದನ್ನು ನೋಡುವುದಕ್ಕಾಗುವುದಿಲ್ಲ. And also John chapter 1 verse 14. John chapter 1 verse 1 say in the beginning there was a word. The word was with God. The word was God. ಅದೇ ರೀತಿಯಾಗಿ ಯೋಹಾನ 1ನೇ ವಚನ ಹೇಳುವಂತದ್ದಾಗಿದೆ. ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. God is word. ದೇವರ ವಾಕ್ಯವೇ ದೇವರು. And the word become flesh. ಆ ವಾಕ್ಯವೇ ದೇಹವಾಗುವಂತದ್ದಾಗಿತ್ತು. And there is Jesus Christ. ಅದು ಯೇಸು ಕ್ರಿಸ್ತನು. Now that word is telling to everyone, listen to him, hear him. ಅಂತ ವಾಕ್ಯವನ್ನು ಆತನು ಹೇಳುವಾಗ ಆ ವಾಕ್ಯವನ್ನು ನಾವು ಕೇಳುವಂತರಾಗಿರಬೇಕು. So why people should hear God? ಯಾಕೆ ದೇವರು ಹೇಳುವಂತದ್ದನ್ನು ಕೇಳುವಂತರಾಗಿರುವುದಿಲ್ಲ? You know why the people of the world should hear God? ದೇವರ ವಾಕ್ಯವನ್ನು ಮನುಷ್ಯರು ಕೇಳುವಂತರಾಗಿರಬೇಕು. Because He will be the one who judge everyone. ಯಾಕಂದ್ರೆ ಆತನೇ ಎಲ್ಲವನ್ನೂ ಸಹ ಸೃಷ್ಟಿ ಮಾಡಿರುವಂತನಾಗಿದ್ದಾನೆ. ಅದಕ್ಕೋಸ್ಕರ You know when judge said order, ಎಲ್ಲವೂ ಸಹ ನ್ಯಾಯ ತೀರ್ಪು ಮಾಡುವಂತರಾಗಿರ್ತಾನೆ. ಆ ನ್ಯಾಯಾಧೀಶರು ನಾವು ನೋಡುವಂತರಾಗಿರ್ತಾರಲ್ಲ, ಆರ್ಡರ್ ಅಂತ ಹೇಳುವಂತರಾಗಿರ್ತಾರೆ. And everyone silent. ಎಲ್ಲರೂ ಸಹ ಗಲಾಟೆ ಮಾಡುವಂತಾರೆ, ಎಲ್ಲರೂ ಸಹ ನಿಶ್ಶಬ್ದವಾಗುವಂತರಾಗ್ತಾರೆ. You watch sometimes movie, right? ನೀವು ಚಿತ್ರದಲ್ಲಿ ನೋಡುವಂತರಾಗಿರ್ತೀರಲ್ಲ, judge is sitting, ನ್ಯಾಯಾಧೀಶರು ಕುತ್ಕೊಂಡಿರ್ತಾರೆ with a black coat, ಕಪ್ಪು ಕೋಟ್ ಅಲ್ಲಿ, and holding one hammer, wooden hammer, ಒಂದು ಸುತ್ತಿಗೆಯನ್ನು ಇಟ್ಕೊಂಡಿರುವಂತರಾಗಿರ್ತಾರೆ ಮರದ. And somebody if making noise and not hearing, then say order. ಯಾರಾದ್ರೂ ಅಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಅವ್ರು ಹೇಳೋದು ಕೇಳಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಬಡಿದು ಶಬ್ದವನ್ನು ಮಾಡಿ ನಿಲ್ಲಿಸಿ and everyone silent and hear. ಎಲ್ಲರೂ ಸಹ ಆಗ ನಿಶ್ಶಬ್ದರಾಗಿ ಆತನ ಹೇಳುವುದನ್ನು ಕೇಳಿಸಿಕೊಳ್ಳುವಂತರಾಗ್ತಾರೆ. Jesus is judge. ಯೇಸು ಕ್ರಿಸ್ತನು ಸಹ ನ್ಯಾಯಾಧೀಶನು. He will decide everyone's destiny. ಎಲ್ಲರ ಮಾರ್ಗವನ್ನು ಆತನು ತೋರಿಸುವಂತನಾಗಿರ್ತಾನೆ, ತೀರ್ಮಾನಿಸುವಂತನಾಗಿರ್ತಾನೆ. You will go to heaven or you will go to hell. He will decide. ನೀವು ನರಕಕ್ಕೆ ಹೋಗ್ತೀರಾ ಪರಲೋಕಕ್ಕೆ ಹೋಗ್ತೀರಾ ಎಂಬುದಾಗಿ ಆತನು ತೀರ್ಮಾನ ಮಾಡುವಂತನಾಗಿರ್ತಾನೆ. He will give everyone eternal life. ಆತನು ಎಲ್ಲರಿಗೂ ಸಹ ನಿತ್ಯ ಜೀವವನ್ನು ಕೊಡುವಂತನಾಗಿದ್ದಾನೆ. He will also punish people. ಆತನು ಅದೇ ರೀತಿಯಾಗಿ ಜನರನ್ನು ಶಿಕ್ಷೆಯನ್ನು ಸಹ ಮಾಡುವಂತನಾಗಿರ್ತಾನೆ. So we need to hear. ನಾವು ಕೇಳಿಸಿಕೊಳ್ಳುವಂತರಾಗಿರಬೇಕು. Everyone is going towards to eternal hell. ಎಲ್ಲರೂ ಸಹ ನಿತ್ಯ ನರಕಕ್ಕೆ ಹೋಗುವಂತರಾಗಿರ್ತಾರೆ. You know, God prepared two places. ದೇವರು ಎರಡು ಸ್ಥಳಗಳನ್ನು ಸಿದ್ಧ ಮಾಡಿರುವಂತನಾಗಿದ್ದಾನೆ. Why God prepared two places? ಯಾಕೆ ದೇವರು ಎರಡು ಸ್ಥಳಗಳನ್ನು ಸಿದ್ಧ ಮಾಡಿರುವಂತದ್ದು? One is beautiful place, heaven. ಒಂದು ಸುಂದರವಾಗಿರುವಂತಹ ಪರಲೋಕ. Why? ಯಾಕೆ? He wants to take us all there. ಯಾಕಂದ್ರೆ ನಮ್ಮೆಲ್ಲರನ್ನು ಸಹ ತನ್ನಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಇಷ್ಟ. ಅದಕ್ಕೋಸ್ಕರ. And we are created beautifully by God. ನಾವು ಸಹ ದೇವರಿಂದ ಬಹಳ ಸುಂದರವಾಗಿ ರೂಪಿಸಲ್ಪಟ್ಟಿರುವಂತರಾಗಿದ್ದೇವೆ. You know, when God created man, ಯಾವಾಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು, God said God had created in the image of God.
ದೇವರ ಸ್ವರೂಪದಲ್ಲಿ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿರುವಂತನಾಗಿದ್ದಾನೆ. So we are like God, so we will be with the Lord. ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಿರುವಂತರಾಗಿದ್ದೇವೆ, ದೇವರ ಹಾಗೆ ದೇವರ ಜೊತೆಯಲ್ಲಿ When God created animal or plant, God doesn't say that God created in the image. ಯಾಕಂದ್ರೆ ದೇವರು ಈ ಲೋಕವನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮರಗಳನ್ನು ಸೃಷ್ಟಿ ಮಾಡಿದಾಗ ಅವು ಹೇಳಿಲ್ಲ ನನ್ನ ಸ್ವರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ. Animals are created to be killed. ಪ್ರಾಣಿಗಳನ್ನು ಸೃಷ್ಟಿ ಮಾಡಿರುವಂತರಾಗಿದ್ದಾರೆ ಸಾಯಿಸುವುದಕ್ಕೋಸ್ಕರ. Men are created to live. ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ ಜೀವಿಸುವುದಕ್ಕೋಸ್ಕರ. Isn't it? ಅದೇ ಅಲ್ವಾ? Okay, some chicken we kill and eat. ಕೆಲವು ಕೋಳಿಗಳನ್ನು ನಾವು ಕಟ್ ಮಾಡಿ ತಿನ್ನುವಂತ. Of course, some animal we don't eat. ಕೆಲವು ಪ್ರಾಣಿಗಳನ್ನು ನಾವು ತಿನ್ನುತ್ತೇವೆ. They kill each other. ಆದ್ರೆ ಅವು ಪ್ರಾಣಿಗಳು ಕೊಲೆ ಮಾಡಿಕೊಳ್ಳುವಂತ. Lion kill another animals. ನಾವು ನೋಡುವಂತರಾಗುತ್ತೇವೆ ಸಿಂಹ ಬೇರೆ ಒಂದು ಪ್ರಾಣಿಯನ್ನು ಕೊಲೆ ಮಾಡಿ ತಿನ್ನುತ್ತದೆ. So they are created to be killed. ಆ ರೀತಿಯಾಗಿ ಒಂದನ್ನು ಒಂದು ಕೊಲ್ಲುವಂತದಾಗಿರುತ್ತೆ, ತಿನ್ನುವಂತದಾಗಿರುತ್ತೆ. Because they don't have life. ಯಾಕಂದ್ರೆ ಅದು ತಿಂದಿಲ್ಲ ಅಂದ್ರೆ ಜೀವನವಿಲ್ಲ, ಅದಕ್ಕೋಸ್ಕರ. They don't have another life. ಅವ್ರಿಗೆ ಅದೇ ಜೀವನ ಅಷ್ಟೇ, ಮತ್ತೊಂದು ಜೀವನ ಅವ್ರಿಗಿಲ್ಲ. But for us, ಆದ್ರೆ ನಮ್ಗೆ we are created to live another life. ನಾವು ಇನ್ನೊಂದು ಜೀವನವನ್ನು ಜೀವಿಸುವುದಕ್ಕೂ ಸಹ ನಾವು ಸೃಷ್ಟಿಸಲ್ಪಟ್ಟಿರುವಂತರಾಗಿದ್ದೇವೆ. This life is but end for us. ಈ ಜೀವನೇ ನಮ್ಗೆ ಇಲ್ಲಿಗೆ ಮುಕ್ತಾಯವಲ್ಲ. But many people they think only like this world. ಅನೇಕ ಜನರು ಬರೀ ಇಷ್ಟೇನೇನೋ ಜೀವನ, ಈ ಲೋಕನೇನೋ ಅಂತ್ಯ ಎಂಬುದಾಗಿ ಅನ್ಕೊಳ್ಳುವಂತರಾಗಿದ್ದಾರೆ. Looking only on this earth. ಈ ಭೂಮಿಯನ್ನೇ ನೋಡುವಂತರಾಗಿರ್ತಾರೆ. Animals only looking on the earth. ನೀವು ನೋಡ್ತೀರಾ ಪ್ರಾಣಿಗಳೆಲ್ಲವೂ ಸಹ ಭೂಮಿಯನ್ನೇ ನೋಡುವಂತದಾಗಿದೆ. Cow also always searching grass, eating down. ಹಸು ಯಾವಾಗಲೂ ಸಹ ಹುಲ್ಲನ್ನೇ ಹುಡುಕುವಂತದಾಗಿರುತ್ತೆ. God also always searching, ಕತ್ತೆನೂ ಸಹ ಯಾವಾಗಲೂ ಹುಡುಕುವಂತದಾಗಿರುತ್ತೆ. Pig also searching always under the earth. ಹಂದಿ ಯಾವಾಗಲೂ ಸಹ ಭೂಮಿ ಒಳಗಡೆ ಹುಡುಕುವಂತದಾಗಿರುತ್ತೆ ತನ್ನ ಆಹಾರಕ್ಕೋಸ್ಕರ. But what about man? ಆದ್ರೆ ಮನುಷ್ಯರು We can look up. ನಾವು ಮೇಲಕ್ಕೆ ತಲೆ ಎತ್ತಿಕೊಂಡು ನೋಡು. Why we can look up? ಯಾಕೆ ನಾವು ಮೇಲಕ್ಕೆ ನೋಡುವಂತದ್ದು? God created like that. ಯಾಕಂದ್ರೆ ದೇವರು ನಮ್ಮನ್ನು ಆ ರೀತಿಯಾಗಿ ಸೃಷ್ಟಿ ಮಾಡಿರುವಂತದ್ದು. And why God created like that? ಯಾಕೆ ದೇವರು ಮತ್ತೆ ನಮ್ಮನ್ನು ಆ ರೀತಿಯಾಗಿ ಸೃಷ್ಟಿಸಿರುವಂತದ್ದು? So we are not for below but for above. ನಾವು ಕೆಳಗಡೆ ಅಲ್ಲ, ನಾವು ಮೇಲಕ್ಕೆ ಎಂಬುದಾಗಿ. But some people they don't understand that they are looking only the ground, on the earth. ಆದ್ರೆ ಕೆಲವು ಜನರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋಗುವಂತರಾಗಿರ್ತಾರೆ, ಅದಕ್ಕೆ ಅವರು ಯಾವಾಗಲೂ ಸಹ ಭೂಮಿಯನ್ನೇ ನೋಡುವಂತರಾಗಿರ್ತಾರೆ. So if anyone is only looking down, then they cannot find God. ಯಾರೆಲ್ಲರೂ ಸಹ ಕೆಳಗಡೆ ಭೂಮಿಯನ್ನೇ ನೋಡುವಂತರಾಗಿರ್ತಾರೋ ಅವರು ದೇವರನ್ನು ಕಾಣುವುದಕ್ಕಾಗುವುದಿಲ್ಲ. So God will judge them. ದೇವರು ಅವರಿಗೆ ನ್ಯಾಯ ತೀರ್ಪನ್ನು ಮಾಡುವಂತರಾಗಿರ್ತಾರೆ. So God created, as I say, two places. ದೇವರು ನಾನು ಈಗಾಗಲೇ ಹೇಳಿದಾಗೆ ಎರಡು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. One is eternal heaven. ಒಂದು ನಿತ್ಯ ನಿರಂತರವಾಗಿರುವಂತಹ One is ಪರಲೋಕ. eternal hell. ಒಂದು ನಿತ್ಯ ನಿರಂತರವಾಗಿರುವಂತಹ ನರಕ. And those who don't listen to God, ಯಾರೆಲ್ಲ ದೇವರು ಹೇಳುವಂತದ್ದನ್ನು ಕೇಳದೆ ಹೋಗುವಂತರಾಗಿರ್ತಾರೋ, they will not able to believe Jesus. ಅವರು ಯೇಸು ಕ್ರಿಸ್ತನನ್ನು ನಂಬುವುದಕ್ಕಾಗುವುದಿಲ್ಲ. And they will not able to find God, which God wants to give you. ಆತನು ಯಾವ ದೇವರನ್ನು ನಿಮಗೆ ಕೊಡಬೇಕು, ಏನ್ ಕೊಡಬೇಕು ಎಂಬುದನ್ನು ಸಹ ಆತನು ನಿಮ್ಮಲ್ಲಿ Now there is a two way. ಅಲ್ಲಿ ಎರಡು ಮಾರ್ಗವಿರುವಂತದ್ದಾಗಿದೆ. One will lead to heaven. ಒಂದು ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿದೆ. One will lead to hell. ಒಂದು ನರಕಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿರುತ್ತೆ. Who knows that way? ಯಾರಿಗೆ ತಿಳಿದಿರುವಂತದ್ದಾಗಿರುತ್ತೆ ಆ ಮಾರ್ಗಗಳ ಬಗ್ಗೆ? Only God. ದೇವರಿಗೆ ಮಾತ್ರ. Because He is the one who made. ಯಾಕಂದ್ರೆ ಆತನೇ ಅದನ್ನು ಆ ಮಾರ್ಗವನ್ನು ಸಿದ್ಧ ಮಾಡಿರುವಂತರಾಗಿದ್ದಾನೆ, ಅದಕ್ಕೋಸ್ಕರ ಆ ಮಾರ್ಗ ಯಾವುದೆಂಬುದಾಗಿ ಆತನಿಗೆ ತಿಳಿದಿರುವಂತದ್ದಾಗಿದೆ. And we all are walking towards to hell. ನಾವೆಲ್ಲರೂ ಸಹ ಒಂದು ಮಾರ್ಗದಲ್ಲಿ ಹೋಗುವಂತರಾಗುತ್ತೇವೆ. Without knowing. ನಮಗೆ ತಿಳಿಯದೆ ನರಕದ ಮಾರ್ಗದಲ್ಲಿ ಹೋಗುವಂತರಾಗುತ್ತೇವೆ. So God is saying, calling us, stop, don't go there. ದೇವರಾಗ ನಮ್ಮನ್ನು ಅಲ್ಲಿಂದನೇ ಮೇಲಿಂದ ಕರೆಯುವಂತನಾಗಿರ್ತಾನೆ, ಆ ಮಾರ್ಗದಲ್ಲಿ ಹೋಗಬೇಡ, ನಿಲ್ಲು ಎಂಬುದಾಗಿ ನಮ್ಮನ್ನು ಎಚ್ಚರಿಸುವಂತನಾಗಿರ್ತಾನೆ. I made hell for Lucifer, for devil. ನಾನು ಲೂಸಿಫರ್ ಎಂಬುವಂತಹ ಸೈತಾನನಿಗೋಸ್ಕರ ನರಕವನ್ನು ಸಿದ್ಧ ಮಾಡಿರುವಂತನಾಗಿದ್ದೇನೆ. I prepare another place for you. ನಾನು ನಿನಗೋಸ್ಕರ ಇನ್ನೊಂದು ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ. But nobody here. ಆದ್ರೆ ಯಾರು ಸಹ ಕೇಳಿಸಿಕೊಳ್ಳಲ್ಲ. Isaiah chapter 53 verse 6. ಯೆಶಾಯ 53:6 ತಿಳಿದಿರುವಂತದ್ದಾಗಿದೆಯಾ? Okay, Bible quiz. Who knows? ಯಾರಿಗೆ ಗೊತ್ತಾ ವಾಕ್ಯ? What is that Bible? Isaiah 53 verse 6. Anyone? ಯಾರಿಗೆ ಗೊತ್ತಾ ಯೆಶಾಯ 53:6? No? ಯಾರಿಗೂ ಗೊತ್ತಿಲ್ಲ. All we go like sheep.
ನಾವೆಲ್ಲರೂ ಸಹ ಹಳೆಯ ಬಟ್ಟೆ ಆಗಿರುವಂತರಾಗಿದ್ದೇವೆ. Our own way. ನಮ್ಮದೇ ಆಗಿರುವಂತಹ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗುವಂತರಾಗಿದ್ದೇವೆ. So we don't know we are going our own way. ನಮ್ಮದೇ ಆಗಿರುವಂತಹ ಮಾರ್ಗಗಳಲ್ಲಿ ನಾವು ಹೋಗುವಂತರಾಗಿದ್ದೇವೆ. But there is hell towards us. ಆದ್ರೆ ಆ ಮಾರ್ಗ ನಮಗೆ ನರಕವಾಗಿರುವಂತದ್ದಾಗಿದೆ. So God sent His Son Jesus Christ to find us, to change our destiny. ಅದಕ್ಕೆ ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳಿಸಿರುವಂತನಾಗಿದ್ದಾನೆ. ನಮ್ಮ ಮಾರ್ಗವನ್ನು ನಮ್ಮ ಆಯ್ಕೆಯನ್ನು ಬದಲಾಯಿಸುವುದಕ್ಕೋಸ್ಕರ ಪರಲೋಕಕ್ಕೆ ನಮ್ಮನ್ನು ಕರೆದು. Matthew chapter 5 verse 25 say, ಮತ್ತಾಯ 5:25 ಹೇಳುವಂತದ್ದಾಗಿದೆ, until you pay the last penny you will remain there. ಕೊನೆಯ ತಾಸನ್ನು ಸಲ್ಲಿಸುವ ತನಕ ನೀವು ಪ್ರಯಾಸ ಪಡುವಂತರಾಗಿರಬೇಕೆಂಬುದಾಗಿ. Means if you will remain there means we will go towards to hell until we pay for all the sin. ನಮ್ಮ ಪಾಪಗಳೆಲ್ಲವನ್ನೂ ಸಹ ನಾವು ಒಪ್ಪಿಕೊಳ್ಳುವ ತನಕ ಅವನ್ನೆಲ್ಲವೂ ಸಹ ಮುಗಿಸುವ ತನಕ ನಾವು ನರಕದ ಮಾರ್ಗದಲ್ಲಿ ಹೋಗುವಂತರಾಗಿದ್ದೇವೆ. And also Psalm number 5 verse 4 says, ಕೀರ್ತನೆಗಳಲ್ಲಿ 4:1 ಹೇಳುವಂತದ್ದಾಗಿದೆ, He will not tolerate even the slightest sin. ಆತನು ಒಂದು ಪಾಪವನ್ನು ಸಹ ಅಳಿಸಿ ಬಿಡುವಂತನಾಗಿರುವುದಿಲ್ಲ. So if anyone has small sin cannot be with the Lord. ಒಂದು ಪಾಪವೂ ಸಹ ದೇವರಲ್ಲಿ ಇಲ್ಲ. He make the heaven for His dwelling place. ಆತನು ಪರಲೋಕವನ್ನು ಸಿದ್ಧ ಮಾಡಿರುವಂತನಾಗಿದ್ದಾನೆ ಅಲ್ಲೇ ಇರುವುದಕ್ಕೋಸ್ಕರ. But we all are sinners. ಆದ್ರೆ ನಾವು ಪಾಪಿಗಳಲ್ಲಿ ಯಾವುದೇ ರೀತಿಯ ಒಂದು ಪಾಪವೂ ಸಹ ಇಲ್ಲ. So our destiny is hell. ನಮ್ಮ ಮಾರ್ಗ ನರಕ. So God came down to change our destiny. ದೇವರು ಬಂದಿರುವಂತನಾಗಿದ್ದಾನೆ ನಮ್ಮ ಮಾರ್ಗವನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ. Once we'll die, ಒಂದು ಬಾರಿ ಸತ್ತ ನಂತರ and there will be judgment. ನಂತರ ನ್ಯಾಯ ತೀರ್ಪಿರುವಂತದ್ದಾಗಿದೆ. So those who don't hear, they will not know the way of God. ಯಾರೆಲ್ಲ ದೇವರು ಹೇಳುವಂತದನ್ನು ಕೇಳದೆ ಹೋಗುವಂತರಾಗಿರ್ತಾರ ಹಾಗೂ ದೇವರ ಮಾರ್ಗವನ್ನು ಅರಿತುಕೊಳ್ಳದೆ ಹೋಗುವಂತರಾಗ್ತಾರೆ. They will not know whether there is a cliff. ಅಲ್ಲಿ ಏನು ಬಿದ್ದೋಗುವಂತರಾಗಿರ್ತಾರೆ ಅಂತ ಗೊತ್ತಿದ್ರು ಸಹ they will not know whether hungry lion is waiting. ಅಲ್ಲಿ ಹಸಿವಾಗಿರುವಂತಹ ಸಿಂಹವಿದೆ ಎಂಬುದನ್ನು ಸಹ ಅವರಿಗೆ ಗೊತ್ತಿರುವುದಿಲ್ಲ. where the robot is waiting. ಅಲ್ಲಿ ಯಾವುದೇ ರೀತಿಯಾಗಿ ಯಂತ್ರ ಇರುವಂತದಾಗಿದೆ ಎಂಬುದನ್ನು ಸಹ ಗೊತ್ತಾಗಲ್ಲ. when there is a cobra or not. ಅಲ್ಲಿ ಯಾವುದೇ ರೀತಿಯಾಗಿ ಅಭಾವಿದೆ ಅಂತ ಎಂಬುದನ್ನು ಸಹ ಅವ್ರಿಗೆ ತಿಳಿಯುವುದಿಲ್ಲ. they are going towards. ಅವರು ಆ ರೀತಿಯಾಗಿ ಹೋಗುವಂತರಾಗಿರ್ತಾರೆ. So unless we listen the word of God, we cannot. Unless we listen Jesus Christ, we cannot change from that part. ಯೇಸು ಕ್ರಿಸ್ತನು ಹೇಳುವಂತ ನಾವು ಕೇಳದೆ ಹೋದ್ರೆ ನಾವು ಆ ಮಾರ್ಗವನ್ನು ಬಿಟ್ಟು ನಾವು ಬೇರೆ ಮಾರ್ಗಕ್ಕೆ ಬದಲಾಗುವುದಕ್ಕೂ ಸಹ ಆಗುವುದಿಲ್ಲ. God made beautiful place. ದೇವರು ನಮಗೋಸ್ಕರ ಸುಂದರವಾಗಿರುವಂತ ಸ್ಥಳ God wants to take everyone there. ದೇವರಿಗೆ ಎಲ್ಲರನ್ನು ಸಹ ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕಂತ ಆಸೆ ಇರುವಂತದಾಗಿದೆ. Also God made a fearful and terrible place. ದೇವರು ಅದೇ ರೀತಿಯಾಗಿ ಬಹಳ ಭಯವಾಗುವಂತದ್ದು ಭಯಂಕರವಾಗಿರುವಂತ ಸ್ಥಳವನ್ನು ಸಹ ಸಿದ್ಧ ಮಾಡಿರುವಂತನಾಗಿದ್ದಾನೆ. which is tormented place. ಅದು ಬಹಳ ಕಷ್ಟಹೀನವಾಗಿರುವಂತ ಸ್ಥಳ. And in order to stop us, Jesus came down. ಅದನ್ನು ನಾವು ಹೋಗುವಂತ ಮಾರ್ಗವನ್ನು ನಿಲ್ಲಿಸುವುದಕ್ಕೋಸ್ಕರ ನಮಗೋಸ್ಕರ ಯೇಸು ಕ್ರಿಸ್ತನು ಬಂದಿರುವಂತನಾಗಿದ್ದಾನೆ. God said, now stop. ಈಗ ದೇವರು ಹೇಳಿರುವಂತರಾಗಿದ್ದಾರೆ ನಿಲ್ಲಿಸು ಎಂಬುದಾಗಿ. There's a hell. ಅಲ್ಲಿ ನರಕ ಇದೆ ಎಂಬುದಾಗಿ. I prepare another way. ನಾನು ನಿಮಗೆ ಮತ್ತೊಂದು ಮಾರ್ಗವನ್ನು ಸಿದ್ಧ ಮಾಡಿದ್ದೇನೆ. There is heaven way. ಅದು ಪರಲೋಕ ಮಾರ್ಗ. And Jesus also said, I'm the way, the truth and life. ಯೇಸು ಕ್ರಿಸ್ತನು ಹೇಳಿರುವಂತನಾಗಿದ್ದಾನೆ ನಾನೇ ಜೀವವು ಬೆಳಕು ಮಾರ್ಗವು ಸತ್ಯವು. So Jesus is the only way. He knows only way, so we need to hear from him. ಯೇಸು ಕ್ರಿಸ್ತನು ಒಬ್ಬನಿಗೆ ತಿಳಿದಿರುವಂತದ್ದಾಗಿದೆ ಆ ಮಾರ್ಗ ಯಾವುದು ಏನು ಎಂಬುದಾಗಿ ನಾವು ಆತನು ಹೇಳುವಂತದ್ದನ್ನು ಕೇಳುವಂತರಾಗಿರಬೇಕು. The way you're taking now is in danger. ನಾವು ಈಗ ತೆಗೆದುಕೊಂಡಿರುವಂತಹ ಮಾರ್ಗ ಬಹಳ ಭಯಂಕರವಾಗಿರುವಂತಹ ಮಾರ್ಗವಾಗಿರುತ್ತದೆ. Please go to Ezekiel chapter 18. ಎಜ್ಕೇಲ 18ನೇ ಅಧ್ಯಾಯ verse 31 and 32. 31 Ezekiel ಎಜ್ಕೇಲನು chapter 18 18ನೇ ಅಧ್ಯಾಯ verse 31 and 32. 31-32 ಎಜ್ಕೇಲನು 18ನೇ ಅಧ್ಯಾಯ 31-32 ಓದ್ತೀನಿ ಕೇಳಿಸ್ಕೊಳ್ಳಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಇಸ್ರಾಯೇಲ್ ವಂಶದವರೇ, ನೀವು
ಸಾಯುವವರು ಸಾವಿನಲ್ಲಿಯೂ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ. ಇದು ಕರ್ತನಾದ ಯೆಹೋವನ ನುಡಿ. So here Lord said, I have no pleasure in the death of one who dies. ನನಗೆ ಇಲ್ಲಿ ಯಾವುದೇ ರೀತಿಯಾಗಿ ಯಾರು ಸಹ ಸಾಯುವುದಕ್ಕೆ ಇಷ್ಟವಿಲ್ಲ ಎಂಬುದಾಗಿ, ಅಂತಹ ಸ್ವಭಾವ ನನ್ನಲ್ಲಿಲ್ಲ ಎಂಬುದಾಗಿ. Turn and leave. ಯೇಸುವಿನ ಕಡೆಗೆ ತಿರುಗಿಕೊಂಡು ಸಂತೋಷವಾಗಿ ಬಾಳುವಂತರಾಗಿರಿ, ದೇವರಲ್ಲಿ ಇರುವಂತರಾಗಿದ್ರಿ, ದೇವರ ವಾಕ್ಯವನ್ನು ಕೇಳಿಕೊಂಡು. Now God is saying you are walking on the death that will lead into hellfire. ಈಗ ದೇವರು ಹೇಳುವಂತರಾಗಿದ್ದಾರೆ, ನೀವು ಹೋಗುವಂತ ಮಾರ್ಗ ಅದು ಕಷ್ಟವಾಗಿರುವ ನರಕವಾಗಿರುವಂತದ್ದಾಗಿದೆ, ಅಲ್ಲಿ ಬೆಂಕಿ ಇರುವಂತದ್ದಾಗಿದೆ, ನೀವು ಅಲ್ಲಿ ಸತ್ತೋಗುವಂತರಾಗಿರ್ತೀರಾ ಎಂಬುದಾಗಿ. So turn and leave. ಈ ಕಡೆ ತಿರುಗಿಕೊಂಡು ಬಾಳುವಂತರಾಗಿರ್ರಿ. That's what Jesus said. ಅದು ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತದ್ದು. That's what God said. ಅದು ದೇವರು ಹೇಳಿರುವಂತದ್ದು. So when God called, we cannot know His calling. ದೇವರು ಯಾವಾಗ ನಮ್ಮನ್ನು ಕರೆಯುವಂತರಾಗಿರ್ತಾರೋ ನಮಗೆ ತಿಳಿದಿಲ್ಲ. That's why God came down as a man. ಅದಕ್ಕೆ ದೇವರು ಮನುಷ್ಯರ ರೂಪದಲ್ಲಿ ಬಂದಿರುವಂತರಾಗಿದ್ದಾರೆ. God is word. ದೇವರು ವಾಕ್ಯ. God is spirit. ದೇವರು ಆತ್ಮ. But now God took the flesh of man. ಆದರೆ ದೇವರೀಗ ಮನುಷ್ಯರ ದೇಹವನ್ನು ಆವರಿಸುವಂತರಾಗಿದ್ದಾರೆ. Now, ಈಗ just like this, men now ants are dying, jumping, suppose somewhere in the cliff or in the streets, somewhere jumping and dying. ಕೆಲವು ಇರುವೆಗಳು ಹೋಗುವಂತದಾಗಿರುತ್ತೆ, ಹಳ್ಳ ಇರುವಂತದಾಗಿರುತ್ತೆ, ಇಲ್ಲಾಂದ್ರೆ ಏನಾದ್ರೂ ಅಲ್ಲಿ ನೀರು ಇರುವಂತದಾಗಿರುತ್ತೆ, ಅದರಲ್ಲಿ ಬಿದ್ದು ಸತ್ತು ಹೋಗುವಂತದಾಗಿರುತ್ತೆ. And now you're saying, and don't go, you'll die. Others are already dead. ಈಗ ನೀವ್ ಹೇಳ್ತೀರಾ, ಇನ್ನೂ ಸಹ ಇರುವೆಗಳು ಹೋಗುವಂತಾಗುತ್ತೆ, ಈಗಾಗಲೇ ಹೋಗೋ ಅಷ್ಟು ಸತ್ತೋಗಿರುವಂತದಾಗಿದೆ, ಈ ಮಾರ್ಗದಲ್ಲಿ ಬರ್ಬೇಡ್ರಿ, ಬೇರೆ ಮಾರ್ಗದಲ್ಲಿ ಹೋಗ್ರಿ ಅಂತ. And will hear you. ನೀವ್ ಹೇಳುವಂತದನ್ನ ಅದು ಕೇಳುವಂತದಾಗಿರುತ್ತಾ, ಕೇಳಿಸ್ಕೊಳ್ತಾ? They will go on, right? ಅವ್ರಿಗೆ ಏನ್ ಗೊತ್ತಾಗುತ್ತೆ, ಅದು ಹೋಗ್ತಾನೆ ಇರುವಂತದಾಗಿರುತ್ತೆ. And cannot understand what you are saying. ಇರುವೆಗೆ ನೀವೇನ್ ಹೇಳ್ತಿರೋ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುದಿಲ್ಲ. Same thing with us. ಅದೇ ರೀತಿಯಾಗಿ ನಮ್ಮಲ್ಲೂ ಸಹ God is calling us through the prophet many times, but we don't understand. ಆದ್ರೆ ದೇವರು ಅನೇಕ ಪ್ರವಾದಿಗಳ ಮೂಲಕ ಅನೇಕ ಬಾರಿ ನಮ್ಮನ್ನು ಕರೆದಿರುವಂತನಾಗಿದ್ದಾನೆ, ಕರೆಸುವಂತನಾಗಿದ್ದಾನೆ, ಆದ್ರೆ ನಮ್ಗೆ ತಿಳಿದು ಇರುವುದಿಲ್ಲ, ನಾವು ತಿಳಿದುಕೊಳ್ಳುವಂತರಾಗುವುದಿಲ್ಲ. That's why God Himself came down as a man. ಅದಕ್ಕೆ ದೇವರೇ ಮನುಷ್ಯನ ರೂಪದಲ್ಲಿ ಬಂದಿರುವಂತರಾಗಿದ್ದಾರೆ. Now, if you become ant, then you will understand the ant language, right? ನೀವು ಸಹ ಇರುವೆಯಾಗಿ ಬರುವುದಾದ್ರೆ ಇರುವೆಗೆ ಹೇಳುವಂತಹ ಭಾಷೆಯಲ್ಲಿ ನಾವು ಬರುವುದಿಲ್ಲ, ನಿಮಗೂ ಸಹ ಅರ್ಥವಾಗುವುದಿಲ್ಲ. Now, even I don't understand Kannada. ನನಗೆ ಕನ್ನಡ ಅರ್ಥ ಆಗ್ತಿದ್ರು ಸಹ, but we are human beings. ಆದ್ರೆ ನಾವು ಮನುಷ್ಯರು. So we understand, right? Even though I don't speak your language, we understand. ನಿಮ್ಮ ಭಾಷೆ ನಾನು ಅರ್ಥ ಮಾಡ್ಕೊಳ್ತೀವಿ ಸಹ, ನಿಮ್ಮನ್ನು ನೋಡಿ ನಾನು ಅರ್ಥ ಮಾಡ್ಕೊಳ್ತೇನೆ. If I bring knife, ನಾನು ಏನಾದ್ರೂ ಚಾಕು ಎತ್ಕೊಂಡ್ ಬರುವುದಾದ್ರೆ, and I do like this, ಆ ರೀತಿಯಾಗಿ ನಾನು ಕೊಲೆ ಮಾಡೋದಕ್ಕೆ ಏನಾದ್ರೂ ಈ ರೀತಿಯಾಗಿ ಮಾಡುವುದಾದ್ರೆ, she'll run away. ನಾನು ಓಡೋಗ್ತೀನಿ. Why? She understand I'm trying to kill her. ಯಾಕಂದ್ರೆ ಓಡೋಗ್ತಾಳೆ ಅಂದ್ರೆ ನಾನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಅದಕ್ಕೆ ಓಡೋಗ್ತಾಳೆ. So if something, if I saw some like giving food, ನಾನೇನಾದ್ರೂ ಆಹಾರವನ್ನು ಕೊಡ್ಬೇಕಾದ್ರೆ, I give money, ಹಣವನ್ನು ಕೊಡ್ಬೇಕಾದ್ರೆ, then she will understand. Oh, he care me, he loves me. ಆಗ ಅರ್ಥ ಮಾಡ್ಕೊಳ್ಳುವಂತರಾಗಿರ್ತಾರೆ, ಮನುಷ್ಯರಾಗಿರುವಂತರು ನನ್ನ ಮೇಲೆ ಪ್ರೀತಿಯನ್ನು ತೋರಿಸುವಂತರಾಗಿರ್ತಾರೆ, ನನ್ನ ಮೇಲೆ ಕಾಳಜಿಯನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂತರಾಗಿರ್ತಾರೆ. Even we don't speak the same language. ನಾವೇನೋ ಒಂದೇ ಭಾಷೆಯನ್ನು ಮಾತಾಡದೆ ಹೋದ್ರು ಸಹ, because we are same human beings. ಯಾಕಂದ್ರೆ ನಾವೆಲ್ಲರೂ ಸಹ ಒಂದೇ ಮನುಷ್ಯ ಸ್ವಭಾವವನ್ನು ಹೊಂದಿರುವಂತರು ಮನುಷ್ಯರು ನಾವೆಲ್ಲರೂ So ಸಹ. and also they understand. ಅದೇ ರೀತಿಯಾಗಿ ಇರುವೆಯ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳುವಂತರಾಗಿರುತ್ತೆ. So when Jesus came as a man, ಯಾವಾಗ ಯೇಸು ಕ್ರಿಸ್ತನು ಮನುಷ್ಯನ ರೂಪದಲ್ಲಿ ಬರುವಂತನಾದ್ನೋ, we understand His calling. ನಾವು ಅದನ್ನು ಕರೆಯುವಂತದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. He can tell us don't go. ಆತನು ಹೇಳ್ತಾ ಇರುವಂತರಾಗಿದ್ದಾನೆ, ಆ ಮಾರ್ಗದಲ್ಲಿ ಮತ್ತೆ ಹೋಗ್ಬೇಡ ಎಂಬುದಾಗಿ. So in order to tell us don't go, He came. ಆತನು ನಮಗೆ ಹೋಗ್ಬೇಡ ಎಂಬುದಾಗಿ ಹೇಳುವುದಕ್ಕೋಸ್ಕರನೇ ಬಂದಿರುವಂತನಾಗಿದ್ದಾನೆ ಈ ಲೋಕಕ್ಕೆ. So He tell to the Israelites first. ಆತನು ಮೊದಲು ಇಸ್ರಾಯೇಲ್ ಜನರಿಗೆ ಹೇಳುವಂತನಾಗಿದ್ದಾನೆ. He taught disciple first. ಆತನು ತನ್ನ ಶಿಷ್ಯರಿಗೆ ತಿಳಿಸಿರುವಂತನಾಗಿದ್ದಾನೆ, ತನ್ನ And through the disciples, ತನ್ನ ಶಿಷ್ಯರ ಮೂಲಕ
he is teaching to all the people of the world. ಆತನು ಇಡೀ ವಿಶ್ವದಲ್ಲಿರುವಂತ ಎಲ್ಲಾ ಜನರಿಗೂ ಸಹ ಸಾರುವಂತನಾಗಿದ್ದಾನೆ, ತಿಳಿಯಪಡಿಸುವಂತನಾಗಿದ್ದಾನೆ. And he chose some people to record his voice on this book. ಆತನ ಧ್ವನಿಯ ಮೂಲಕ ಹೇಳಿರುವಂತ ವಾಕ್ಯಗಳನ್ನು ಬರೆಯುವುದಕ್ಕೋಸ್ಕರ ಈ ಪುಸ್ತಕವನ್ನು ಬರೆಸಿರುವಂತನಾಗಿದ್ದಾನೆ. And this is called the Bible. ಇದೇ ಸತ್ಯವೇದ ಎಂಬುದಾಗಿ ಕರೆಯುವಂತದ್ದು. So that's why we need to learn again and again. ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ಕಲಿಯುವಂತರಾಗಿರಬೇಕು. So when you read the Bible, you are hearing from Jesus direct, you are hearing from God directly. ನಾವು ಯಾವಾಗ ದೇವರ ವಾಕ್ಯವನ್ನು ಕೇಳ್ತೇವೋ ಅದು ಯೇಸು ಕ್ರಿಸ್ತನಿಂದ ಹೇಳುವಂತದ್ದು, ದೇವರಿಂದ ಹೇಳುವಂತದ್ದನ್ನು ನಾವು ನೇರವಾಗಿ ಕೇಳುವಂತರಾಗಿರ್ತೇವೆ. ಸತ್ಯವೇದವನ್ನು ಓದುವುದಾದ್ರೆ, ಕೇಳುವುದಾದ್ರೆ. Again. ಮತ್ತೆ God made two places. ದೇವರು ಮತ್ತೆ ನಾನು ಹೇಳ್ತಾ ಇದ್ದೇನೆ, ಎರಡು ಸ್ಥಳವನ್ನು ಸಿದ್ಧ One is ಮಾಡಿರುವಂತನಾಗಿದ್ದಾನೆ. so beautiful place. ಒಂದು ಬಹಳ ಸುಂದರವಾಗಿ ಅಂದವಾಗಿರುವಂತಹ ಸ್ಥಳ. You cannot learn any other things. ನಿಮ್ಗೆ ಯಾವುದು ಸಹ ಬೇಕಾಗುವುದೇ ಇಲ್ಲ. Because that is perfect. ಯಾಕಂದ್ರೆ ಅದು ಬಹಳ ಸಂಪೂರ್ಣವಾಗಿರುವಂತದ್ದು, ಬಹಳ ಸುಂದರವಾಗಿರುವಂತದ್ದು. On the other hand, ಮತ್ತೊಂದು ಸ್ಥಳದಲ್ಲಿ ಮತ್ತೊಂದು ಕೈಯಲ್ಲಿ God made dark, full dark. ಅದನ್ನು ಮತ್ತೊಂದು ಸ್ಥಳವನ್ನು ಸಿದ್ಧ ಮಾಡಿರುವಂತನಾಗಿದ್ದಾನೆ, ಪೂರ್ತಿ ಕತ್ತಲೆಯಿಂದ. Scary place. ಬಹಳ ಭಯವಾಗುವಂತದ್ದು. Horrible place. ಬಹಳ ಕಷ್ಟವಾಗುವಂತದ್ದು, ಬಹಳ ಭಯಂಕರವಾಗಿರುವಂತದ್ದು. And always, tormenting place. ಯಾವಾಗಲೂ ಸಹ ಶಿಕ್ಷೆಯನ್ನು ಕೊಡುವಂತದ್ದು, ಶಿಕ್ಷೆಯನ್ನು ಅನುಭವಿಸುವಂತದ್ದು. Why God prepared that dark place? ಯಾಕೆ ದೇವರು ಅಂತಹ ಬಹಳ ಕತ್ತಲೆಯಿಂದ ಕೂಡಿರುವಂತ ಸ್ಥಳವನ್ನು ಸಿದ್ಧ ಮಾಡಿರುವಂತದ್ದು? For whom? ಯಾರಿಗೋಸ್ಕರ? For Satan. ಸೈತಾನನಿಗೋಸ್ಕರ. Not for man. ಮನುಷ್ಯರಿಗಲ್ಲ. But now, those who follow Satan, they will go. ಯಾರೆಲ್ಲ ಈಗ ಆ ಸೈತಾನನ್ನು ಹಿಂಬಾಲಿಸುವಂತರಾಗಿರ್ತಾರೋ ಅವರು ಸಹ ಆ ಕತ್ತಲೆಗೆ ಹೋಗುವಂತರಾಗಿರ್ತಾರೆ. Please turn Matthew chapter 25 verse 41. ಮತ್ತಾಯ 25ನೇ ಅಧ್ಯಾಯ. Matthew chapter 25 verse 41. ಮತ್ತಾಯ 25ನೇ ಅಧ್ಯಾಯ 41ನೇ ವಚನ ಓದ್ತೇನೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. So for whom the hell is created? ಯಾರಿಗೋಸ್ಕರ ನರಕ ಸಿದ್ಧವಾಗಿರುವಂತದಾಗಿದೆ? For the devil and his angels. ಸೈತಾನನಿಗೂ ಮತ್ತು ಸೈತಾನನ್ನು ಹಿಂಬಾಲಿಸುವಂತಹವರಿಗೆ. You know who is Satan? ಯಾರು ಗೊತ್ತಾ ಸೈತಾನನು? Who is the head of Satan? ಸೈತಾನನ ಶಿರಸ್ಸು ಯಾರಾಗಿರುವಂತರಾಗಿದ್ದಾರೆ? ಲೂಸಿಫರ್. How he becomes Satan? ಯಾವ ರೀತಿಯಾಗಿ ಆತನು ಸೈತಾನನಾಗಿ ಬರುವಂತನಾದ? God created Lucifer so wise, so intelligent and so beautiful. ದೇವರು ಲೂಸಿಫರ್ ಅನ್ನು ಬಹಳ ವಿವೇಕದಿಂದ, ಬಹಳ ಬುದ್ಧಿವಂತನಾಗಿ, ಬಹಳ ಪ್ರಕಾಶಮಾನವಾಗಿ ಸಿದ್ಧ ಮಾಡುವಂತನಾದ. So powerful. ಬಹಳ ಬಲಶಾಲಿಯಾಗಿ ಸಹ ಬಹಳ ಶಕ್ತಿಗಳನ್ನು ಕೊಟ್ಟು ಬಹಳ ಸುಂದರವಾಗಿ ರೂಪಿಸುವಂತನಾದ. But now he was so proud. ಅದನ್ನು ಕೊಚ್ಚಿಕೊಳ್ಳುವಂತನಾದ. Angels are created before men. ಹೆಮ್ಮೆ ಪಡುವಂತನಾದ. ದೇವದೂತರನ್ನು ಮನುಷ್ಯರಿಗಿಂತ ಹೆಚ್ಚಾಗಿ ರೂಪಿಸಿರುವಂತರಾಗಿದ್ದಾರೆ. So he tried to be above God. ಆತನು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ರು ಸಹ ಆತನು ದೇವರ ಮೇಲೆ ಇರಬೇಕೆಂಬುದಾಗಿ ಆಸೆ ಪಡುವಂತನಾದ. And there was a battle, and that time God cast the angels and Lucifer and his group cast from heaven. ಹಾಗಾಗಿ ಯುದ್ಧವಾಗುವಂತದಾಗಿತ್ತು. ಆ ಸಂದರ್ಭದಲ್ಲಿ ದೇವರು ಲೂಸಿಫರ್ ಅನ್ನು ಮತ್ತು ತನ್ನನ್ನು ಹಿಂಬಾಲಿಸುವಂತ ದೂತರನ್ನು ಶಾಪಗ್ರಸ್ತರಾಗಿ ಮಾಡಿ ಅವರನ್ನು ಪರಲೋಕದಿಂದ ಆತನು ಹೊರಗಡೆ ಹಟ್ಟುವಂತನಾದ. And that time God created hell for them, Lucifer and his angels. ಅವರನ್ನು ಆ ಕತ್ತಲೆ ಕೋಣೆಗೆ ಕಳುಹಿಸುವುದಕ್ಕೋಸ್ಕರ ಅಲ್ಲಿ ನರಕವನ್ನು, ಕತ್ತಲೆಯನ್ನು ಸಿದ್ಧ ಮಾಡುವಂತನಾದ. ನರಕವನ್ನು ಅವರಿಗೋಸ್ಕರ, ಲೂಸಿಫರ್ಗೂ ಮತ್ತು ತನ್ನ ದೂತರಿಗೆ. So Satan tempted Adam. ಸೈತಾನನನ್ನು ಆದಾಮನನ್ನು ಪರೀಕ್ಷಿಸುವಂತನಾದ. Adam disobeyed God's word. ದೇವರ ವಾಕ್ಯಕ್ಕೆ ಆದಾಮನ ಅವಿಧೇಯತ್ವವನ್ನು ತೋರಿಸುವಂತನಾದ. And because we know Romans chapter 5 verse 19. ರೋಮಪುರದವರಿಗೆ 5:19 ನಾವು ನೋಡುವಂತರಾಗಿದ್ದೇವೆ. Through one man disobedience all become sinners. ಒಬ್ಬ ವ್ಯಕ್ತಿಯಿಂದ ಎಲ್ಲರೂ ಯಾವ ರೀತಿಯಾಗಿ ಅವಿಧೇಯರಾದ್ರು ಅದೇ ರೀತಿಯಾಗಿ ಎಲ್ಲರೂ ಸಹ ಪಾಪಿಗಳಾದ್ರು ಎಂಬುದಾಗಿ. So we all become sinners. ನಾವೆಲ್ಲರೂ ಸಹ ಪಾಪಿಗಳಾದ್ವಿ. That means we are walking along with Satan. ಯಾಕಂದ್ರೆ ನಾವೆಲ್ಲರೂ ಸಹ ಸೈತಾನನನ್ನು ಹಿಂಬಾಲಿಸುವಂತವರಾಗಿದ್ದೇವೆ.
Satan is leading all people to hell. ಸೈತಾನನು ಎಲ್ಲಾ ಜನರನ್ನು ಸಹ ನರಕಕ್ಕೆ But ನಡೆಸುವಂತನಾಗಿದ್ದಾನೆ. God loves human beings so much. ಆದ್ರೆ ದೇವರು ಮನುಷ್ಯರನ್ನು ಹೆಚ್ಚಾಗಿ ಪ್ರೀತಿಸುವಂತನಾಗಿದ್ದಾನೆ. Because we are created to be with Him. ಯಾಕಂದ್ರೆ ನಾವು ಆತನ ಜೊತೆಯಲ್ಲಿ ಇರಬೇಕು ಅದಕ್ಕೋಸ್ಕರ. Men are created in the image of God. ಮನುಷ್ಯರನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವಂತನಾಗಿದ್ದಾನೆ. So Jesus came down. ಯೇಸು ಕ್ರಿಸ್ತನು ಬಂದಿರುವಂತನಾಗಿದ್ದಾನೆ ಈ ಲೋಕಕ್ಕೆ. John chapter 3 verse 16. ಯೋಹಾನ 5:3 God so loved the world and He gave His only begotten Son. ನಾವು ನೋಡುವಂತರಾಗಿದ್ದೇವೆ, ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡುವಂತರಾಗಿದ್ದಾನೆ, ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಯಾರೆಲ್ಲ ಆತನನ್ನು ನಂಬುವಂತರಾಗಿರ್ತಾರೋ may not perish but have everlasting life. ಅವರು ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. So why Jesus came? ಯಾತಕ್ಕೋಸ್ಕರ ಬಂದ? To give us eternal life. ಅದು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರ ಬಂದ. God loved us, that's why He took the form of man. ಆತನು ಜೀವವನ್ನು ಎಲ್ಲವನ್ನೂ ಸಹ ಕೊಡುವಂತನಾಗಿದ್ದಾನೆ, ಅದಕ್ಕೋಸ್ಕರ ಸೃಷ್ಟಿಸುವಂತನಾದ, ಅದಕ್ಕೋಸ್ಕರ ಈ ಲೋಕಕ್ಕೆ ಬರುವಂತನಾದ. So that we can be with the Lord in a beautiful place. ನಾವು ಕರ್ತನ ಜೊತೆಯಲ್ಲಿ ಇರುವುದಕ್ಕೋಸ್ಕರ, ಸುಂದರವಾಗಿರುವಂತ ಸ್ಥಳದಲ್ಲಿ ನಮ್ಮನ್ನು ಸೇರಿಸುವುದಕ್ಕೋಸ್ಕರ. There's a movie. ಕೆಲವು ಬಾರಿ ನಾವು ನೋಡುವಂತರಾಗಿದ್ದೇವೆ ಚಿತ್ರಗಳಲ್ಲಿ, right? ಚಲನಚಿತ್ರಗಳಲ್ಲಿ. Some places like, just let's say kingdom. ರಾಜ್ಯಗಳ ಹಾಗೆ. So this king always afraid to be attacked by enemies. ರಾಜ್ಯದಲ್ಲಿ ಒಬ್ಬ ರಾಜನು ಶತ್ರುಗಳು ಅದನ್ನು ಆಕ್ರಮಣ ಮಾಡ್ತಾರೆ ಎಂಬುದಾಗಿ ಯಾವಾಗಲೂ ಸಹ ಭಯದಿಂದ ಇರುವಂತನಾಗಿರ್ತಾನೆ. And kingdom is protected by fort. ಎಲ್ಲವೂ ಸಹ ತನ್ನ ರಾಜ್ಯವನ್ನು ಬಹಳ ಸುರಕ್ಷಿತವಾಗಿ ಎಲ್ಲ ಆಳುಗಳಿಂದ ಸುರಕ್ಷಿತವಾಗಿ ಇಟ್ಟಿರುವಂತನಾಗಿರ್ತಾನೆ. So he put some, what we call it, mind bomb. ಆತನು ತನ್ನ ಸುತ್ತಲೂ, ತನ್ನ ರಾಜ್ಯದ ಸುತ್ತಲೂ ಸಹ ಬಾಂಬನ್ನು ಇಟ್ಟುಕೊಂಡಿರುವಂತನಾಗಿರ್ತಾನೆ, ಅಣ್ವಸ್ತ್ರಗಳನ್ನು ಇಟ್ಟುಕೊಂಡಿರುವಂತನಾಗಿರ್ತಾನೆ. So when an enemy enter, they will, bomb will blast and die. ಯಾರಾದ್ರೂ ಶತ್ರುಗಳು ಬರುವಂತದಾಗಿದ್ರೆ ತಿಳಿಯದೆ ಅವರು ಅಲ್ಲೇ ಸುತ್ತೋಗ್ಲಿ, ಅದು ಸ್ಫೋಟವಾಗ್ಲಿ ಎಂಬುದಾಗಿ. So he called everyone to attend in the meeting. ಎಲ್ಲರನ್ನೂ ಸಹ ಆತನು ಕರೆಯುವಂತನಾಗಿರ್ತಾನೆ ತನ್ನ ರಾಜ್ಯದಲ್ಲಿ, ಎಲ್ಲರೂ ಸಹ ಬನ್ನಿ ನಾವು ಚರ್ಚೆ ಮಾಡುವಂತರಾಗೋಣ ಎಂಬುದಾಗಿ. To tell all the people in his kingdom to tell about that bomb. ಆ ಅಣ್ವಸ್ತ್ರವನ್ನು ನಾನು ನನ್ನ ರಾಜ್ಯದಲ್ಲಿ ಎಲ್ಲವೂ ಸಹ ಸುತ್ತಲೂ ಇಟ್ಟಿರುವಂತನಾಗಿದ್ದೇನೆ ಎಂಬುದನ್ನು ಎಲ್ಲರಿಗೂ ಸಹ ತಿಳಿಸುವುದಕ್ಕೋಸ್ಕರ ಎಲ್ಲರಿಗೂ ಸಹ ಕರೆಯುವಂತನಾಗಿರ್ತಾನೆ ಸಭೆಯಲ್ಲಿ. But there are bad people. ಆದ್ರೆ ಕೆಲವರು ಕೆಟ್ಟ ಜನರು ಸಹ ಇರುವಂತರಾಗಿರ್ತಾರೆ, some group. ಕೆಲವೊಂದು ಗುಂಪು. So they don't want to attend in the meeting. ಕೆಲವರು ಆ ಸಭೆಗೆ ಬರುವುದಕ್ಕೆ ಇಷ್ಟಪಡದೇ ಇರುವಂತರಾಗಿರ್ತಾರೆ, ಆ ಚರ್ಚೆಗೆ. Instead of going there, ಅಲ್ಲಿ ಹೋಗುವುದಕ್ಕೆ ಹೋಗದೆ they are stealing some other house, because all are going there, all houses are empty. ಯಾಕಂದ್ರೆ ಅವರು ಬೇರೆ ಮನೆಗೆ ಹೋಗುವಂತರಾಗಿರ್ತಾರೆ ಕಳ್ಳತನಕ್ಕೋಸ್ಕರ. ಯಾಕಂದ್ರೆ ಎಲ್ಲರೂ ಸಹ ಆ ಚರ್ಚೆಗೆ ಸಭೆಗೆ ಹೋಗುವಂತರಾಗಿರ್ತಾರೆ, ಯಾರು ಇಲ್ಲದೆ ಕಾರಣ ಅವರ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಹೋಗ್ತಾರೆ. So they take the opportunity. ಅವರು ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನೋಡ್ತಾರೆ. They open the almirah, took out gold chain or whatever. ಅವರೆಲ್ಲರೂ ಸಹ ಹೋಗ್ತಾರೆ, ಅವರ ಕೊಠಡಿಗೆ ಹೋಗಿ ಅವರ ಮನೆಯಲ್ಲಿ ಇರುವಂತಹ ಒಡವೆಗಳೆಲ್ಲವೂ ಸಹ ತೆಗೆದುಕೊಂಡು ಬರುವಂತರಾಗಿರ್ತಾರೆ, ಬೀರು ಎಲ್ಲವೂ ಸಹ. So they don't know about what the king says about the bomb. ಆದ್ರೆ ಆ ರಾಜನ ಹೇಳಿರುವಂತ ಅಣ್ವಸ್ತ್ರದ ಬಗ್ಗೆ ಅವರು ಏನು ಯೋಚನೆ ಮಾಡಿರುವುದಿಲ್ಲ, ಅವರಿಗೆ ತಿಳಿದೇ ಇರುವುದಿಲ್ಲ. Which are hidden nearby, wall. ಅವರೆಲ್ಲವೂ ಸಹ ಅವರ ರಾಜ್ಯದ ಸುತ್ತಲೂ ಇಟ್ಟಿರುವಂತದ್ದು, ಹತ್ತಿರವಾಗಿ ಇಟ್ಟಿರುವಂತದ್ದು. So sometimes they go and drink, and when they try to steal somebody, they plan and talk there, hide there nearby wall. ಅವರು ಎತ್ಕೊಳಕ್ ಹೋಗ್ತಾರೆ, ಅವರು ಕಳ್ತನ ಮಾಡ್ತಾರೆ, ನೋಡ್ತಾರೆ ಯಾರಾದ್ರೂ ಬರ್ತಾರೆ ಇಲ್ಲ ಎಂಬುದಾಗಿ ಬೆಚ್ಚಿಕೊಳ್ಳುವಂತರಾಗಿರ್ತಾರೆ. So they don't know, so they go there and bomb blast and they die. ಅವರು ಯಾರಾದ್ರೂ ನೋಡ್ತಾರೆ ಏನೆಂಬುದಾಗಿ ಆ ರೀತಿಯಾಗಿ ಬೆಚ್ಚಿಕೊಳ್ಳುವುದಕ್ಕೆ ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಹೋದಾಗ ಅಣ್ವಸ್ತ್ರ ಸ್ಫೋಟವಾಗಿ ಅವರು ಸುತ್ತೋಗುವಂತರಾಗ್ತಾರೆ. So why I'm saying this? ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ? God prepared hell not for man. ದೇವರು ನರಕವನ್ನು ಸಿದ್ಧ ಮಾಡಿರುವಂತನಾಗಿದ್ದಾನೆ, ಅದು ಮನುಷ್ಯರಿಗೋಸ್ಕರ ಅಲ್ಲ. For the evil, the devil, Lucifer, God prepared. ಅದು ಸೈತಾನನಿಗೋಸ್ಕರ, ಲೂಸಿಫರನಿಗೋಸ್ಕರ. But now God is telling that I made a hell prepared for Lucifer hell, but
Even you may die. If you go there, you may die. ಇದು ದೇವರು ಹೇಳಿರುವಂತನಾಗಿದ್ದಾರೆ, ನಾನು ನರಕವನ್ನು ಲೂಸಿಫರನಿಗೋಸ್ಕರ ಸಿದ್ಧ ಮಾಡಿರುವಂತನಾಗಿದ್ದಾರೆ. ನೀವು ಸಹ ಅದೇ ಮಾರ್ಗದಲ್ಲಿ ಹೋದ್ರೆ, ಲೂಸಿಫರನಿಗೆ ಸೇರಿರುವಂತ ಮಾರ್ಗದಲ್ಲಿ ನೀವು ಸಹ ಹೋದ್ರೆ ನೀವು ಸಹ ನರಕಕ್ಕೆ ಹೋಗ್ತೀರಾ ಎಂಬುದಾಗಿ. So God is telling each one of us, don't go. ಪ್ರತಿಯೊಬ್ಬರಿಗೂ ಸಹ ದೇವರು ಹೇಳಿರುವಂತರಾಗಿದ್ದಾರೆ, ಹೋಗುವಂತರಾಗಿರ್ಬೇಡ್ರಿ ಆ ಮಾರ್ಗದಲ್ಲಿ ಎಂಬುದಾಗಿ. I have prepared another way. Come here. ನಾನು ನಿಮಗೆ ಮತ್ತೊಂದು ಮಾರ್ಗವನ್ನು ಸಿದ್ಧ ಮಾಡಿದ್ದೇನೆ, ಬನ್ರಿ ಆ ಮಾರ್ಗಕ್ಕೆ. I don't want you to die. ನನಗೆ ಇಷ್ಟವಿಲ್ಲ ನೀವು ಸಾಯುವಂತದ್ದು. You know what kind of people will go continue to go there? ಎಂತಹ ಜನರು ಅದೇ ಮಾರ್ಗದಲ್ಲಿ ಹೋಗುವುದಕ್ಕೆ ಇಷ್ಟಪಡ್ತಾರೆ? Those who are like their heart is evil. ಯಾರ ಮನಸ್ಸಿನಲ್ಲಿ ಸೈತಾನತನ ಇರುವಂತದಾಗಿರುತ್ತೋ ಅವರು. Satan captured their heart. ಸೈತಾನನ ಅವರ ಹೃದಯವನ್ನು ಕಸಿದುಕೊಂಡಿರುವಂತನಾಗಿರ್ತಾನೆ. Of course, all human beings are evil because of Adam. ಎಲ್ಲ ಮನುಷ್ಯರು ಸಹ ಸೈತಾನ ಸ್ವಭಾವವನ್ನು ಹೊಂದಿರುವಂತರಾಗಿದ್ದಾರೆ, ಯಾಕಂದ್ರೆ ಆದಾಮನು ಪಾಪ ಮಾಡದ ಕಾರಣ. But still God said, I love you. ಆದ್ರೆ ದೇವರು ಈಗಲೂ ಸಹ ನಾವು ಪಾಪಿಗಳಾಗಿದ್ರು ಸಹ ನಮ್ಮನ್ನು I want to save you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. I make bomb there, so if you go there you may die. ನಾನು ಅಲ್ಲಿ ನಿಮಗೋಸ್ಕರ ಬೇರೆಯನ್ನು ಸಿದ್ಧ ಮಾಡಿರುವಂತರಾಗಿದೆ, ನೀವು ಅಲ್ಲಿಗೆ ಹೋದ್ರೆ ಅಲ್ಲಿ ಸಾಯುವಂತರಾಗಿರ್ತಾರೆ, ಇಲ್ಲಿಗೆ ಬನ್ರಿ ಎಂಬುದಾಗಿ. Please don't go there. ನೀವು ಅಲ್ಲಿಗೆ ಹೋಗ್ಬೇಡ್ರಿ, ಆ ಸ್ಥಳಕ್ಕೆ Please come this way. ನಾನು ಮತ್ತೊಂದು ಅನ್ನು ಸಿದ್ಧ ಮಾಡಿದ್ದೇನೆ, ಅಲ್ಲಿಗೆ ಬನ್ರಿ, ನೀವು ಅಲ್ಲಿಗೆ ಹೋಗ್ಬೇಡಿ. So God is calling everyone. ದೇವರು ಪ್ರತಿಯೊಬ್ಬರನ್ನು ಸಹ ಕರೆಯುವಂತನಾಗಿದ್ದಾನೆ. But many people say, no, I will go my own. ಜನರು ಹೇಳ್ತಾರೆ, ನನ್ನದೇ ಆಗಿರುವಂತ ಮಾರ್ಗದಲ್ಲೇ ಹೋಗ್ತೇನೆ, ನೀವು My way is nice. ನನ್ನ ಮಾರ್ಗ ಸುಂದರವಾಗಿದೆ. Some people say that if you say that, if after we die we'll be judged and we'll go to hell. ಬೇರೆಯವರಿಗೆ ಏನಾದ್ರೂ ಹೇಳಿದ್ರೆ ನೀವು ಸತ್ತ ನಂತರ ನ್ಯಾಯ ತೀರ್ಪಾಗುತ್ತೆ ಎಂಬುದಾಗಿ. Some people say there's no hell. ಜನರು ಹೇಳ್ತಾರೆ ಸತ್ತ ನಂತರ ನ್ಯಾಯ ತೀರ್ಪಾಗಿ ನರಕಕ್ಕೆ ಹೋಗ್ತಾರೆ ಅಂತ. ಕೆಲವು ಜನ ಹೇಳ್ತಾರೆ ನರಕ ಇಲ್ಲ ಅಂತ. If you say there's a hell, ನೀವು ನರಕ ಇದೆ ಅಂತ ಹೇಳಿದ್ರು ಸಹ, have you gone there? ನೀನು ಹೋಗಿದ್ದಾ ಅಂತ ಕೇಳ್ತಾರೆ. Some people they ask like that, right? ಕೆಲವು ಜನ ಆ ರೀತಿ ಕೇಳುವಂತರಾಗಿರ್ತಾರೆ. So I used to tell them like this. ನಾನು ಅವರಿಗೆ ಈ ರೀತಿಯಾಗಿ ಹೇಳ್ತೇನೆ. Suppose there's a big fish, small fish. ಅಲ್ಲಿ ಒಂದು ದೊಡ್ಡ ಮೀನು, ಒಂದು ಚಿಕ್ಕ ಮೀನು ಇರುವುದಾದ್ರೆ, one man is fishing with the bait. ಒಬ್ಬ ವ್ಯಕ್ತಿ ಬಲೆಯನ್ನು ಹಾಕಿ ಮೀನನ್ನು ಹಿಡಿಯುವಂತನಾಗಿರ್ತಾನೆ. And a small fish shop bait, hook. ಒಂದು ಚಿಕ್ಕ ಮೀನನ್ನು ಹಿಡಿಯುವುದಕ್ಕೋಸ್ಕರ ಒಂದು ಕೊಂಕಿಯನ್ನು ಹಾಕಿರುವಂತರಾಗಿರ್ತಾರೆ. And small fish come and told to big fish. ಒಂದು ಚಿಕ್ಕ ಮೀನು ಬಂದು ದೊಡ್ಡ ಮೀನಿಗೆ ಹೇಳುವಂತದಾಗಿದೆ, don't eat that one. ಅದು ಆ ಕೊಂಕಿಯಲ್ಲಿ ಹಾಕಿರುವಂತದನ್ನು ತಿನ್ಬೇಡ ಎಂಬುದಾಗಿ. If you eat, ನೀನು ಅದೇನಾದ್ರೂ ತಿನ್ನುವುದಕ್ಕೆ ಹೋದ್ರೆ, you will be on the man's table. ನೀನು ಆಗ ಮನುಷ್ಯನ ಮುಂದೆ ಹೋಗಿರುವಂತನಾಗಿರ್ತೀಯಾ ಎಂಬುದಾಗಿ. But big fish, what is say? ಆಗ ದೊಡ್ಡ ಮೀನು ಏನ್ ಹೇಳ್ತೈತೆ ಗೊತ್ತಾ? Okay, small fish, have you been there? ಆಗ ದೊಡ್ಡ ಮೀನು ಆ ಚಿಕ್ಕ ಮೀನ್ ಹೇಳುತ್ತೆ, ನೀನ್ ಈಗಾಗ್ಲೇ ಯಾವಾಗ್ಲಾದ್ರೂ ಹೋಗಿದ್ದ ಅಂತ. If once who go on the man's table cannot return, right? ಮನುಷ್ಯನ ಮುಂದೆ ಹೋಗುದಾದ್ರೆ, ಮನುಷ್ಯನ ಟೇಬಲ್ ಮುಂದೆ ಹೋಗುದಾದ್ರೆ ಮತ್ತೆ ಹಿಂತಿರುಗಿ ಹೋಗುದಕ್ಕಾಗೋದಿಲ್ಲ. Same thing, once those who go to hell can never come back. ಯಾರೆಲ್ಲ ನರಕಕ್ಕೆ ಹೋಗುದಕ್ಕೆ ಒಂದು ಬಾರಿ ಸಿದ್ಧ ಹೋಗುವಂತರಾಗಿರ್ತಾರೋ ಮತ್ತೆ ಹಿಂದಕ್ಕೆ ಬರುವುದಕ್ಕಾಗುದಿಲ್ಲ. But hell is true. ಆದ್ರೆ ನರಕ ಸತ್ಯ. That's why Jesus talks many times about hell. ಅದಕ್ಕೆ ಯೇಸು ಕ್ರಿಸ್ತನು ಹೆಚ್ಚು ಬಾರಿ ನರಕದ ಬಗ್ಗೆ ಬೋಧನೆ ಮಾಡಿರುವಂತನಾಗಿದ್ದಾನೆ ತಿಳಿಸಿರುತ್ತಾನೆ. Lazarus and rich man. ನಿಮಗೆ ಗೊತ್ತಾ ಲಾಜರನು ಮತ್ತು ಶ್ರೀಮಂತ ವ್ಯಕ್ತಿ. Rich man was even begging for the one drops of water. ಶ್ರೀಮಂತನು ಒಂದು ಹನಿಗೋಸ್ಕರ, ಒಂದು ನೀರಿನ ತೊಟ್ಟಿಗೋಸ್ಕರ, ಹನಿಗೋಸ್ಕರ ಬೇಡಿಕೊಳ್ಳುವಂತನಾಗಿರ್ತಾನೆ. That is true story. ಅದು ನಿಜವಾಗಿರುವಂತ ಘಟನೆ. Because when Jesus said parable, he never mentioned the name. ಆದ್ರೆ ಆತನು ದೇವರಲ್ಲಿ ಹೇಳಿಕೊಳ್ಳುವಾಗ ಆತನು ತನ್ನ ಹೆಸರನ್ನು ಹೇಳದೆ ಹೋಗುವಂತನಾಗ್ತಾನೆ. So there is a name. ಅಲ್ಲಿ ಹೆಸರು ಇರುವಂತದಾಗಿದೆ. So that is true. ಅದು ಸತ್ಯ. So if anyone say there is no hell, ಯಾರಾದ್ರೂ ನರಕ ಇಲ್ಲ ಎಂಬುದಾಗಿ ಹೇಳುವುದಾದ್ರೆ, that kind of people will never turn. ಅಂತಹ ಜನರು ಎಂದೆಂದಿಗೂ ಸಹ ಹಿಂತಿರುಗುವುದಿಲ್ಲ. Apostle Peter, ಅಪೊಸ್ತಲನಾದ ಪೇತ್ರನು ಹೇಳುವಂತನಾಗಿದ್ದಾನೆ, he saw the shining the face of Jesus Christ. ಅದನ್ನು ಯೇಸು ಕ್ರಿಸ್ತನ ಪ್ರಕಾಶವಾಗಿರುವಂತಹ ಆತನ ಮುಖವನ್ನು ಆತನು ನೋಡಿರುವಂತನಾಗಿದ್ದಾನೆ. They were shocked to see. ಅದನ್ನು ನೋಡುವಂತದ್ದು ಬಹಳ ಆಶ್ಚರ್ಯ. They are afraid. ಅವರು ಭಯ ಪಡುವಂತರಾಗಿರ್ತಾರೆ. So Peter later after Jesus died, what did he say? ಪೇತ್ರನು ಹೇಳುವಂತರಾಗಿರ್ತಾನೆ, ಯೇಸು ಕ್ರಿಸ್ತನ ಸತ್ತ ನಂತರ, we have seen
ನಾವು ನೋಡುವಂತರಾಗಿದ್ದೇವೆ. We have hear. ನಾವು ಕೇಳುವಂತರಾಗಿದ್ದೇವೆ. We are not telling you the make up story. ನಾವು ಆ ಕಥೆಯನ್ನು ನಿಮಗೆ ಹೇಳದೇ ಇರುವಂತರಾಗಿದ್ದೇವೆ. We are telling which we are which we see with our own eyes. ನಾವು ನಿಮಗೆ ಹೇಳ್ತಾ ಇರುವಂತರಾಗಿದ್ದೇವೆ ನಮ್ಮ ಕಣ್ಣಿನಿಂದ ನಾವು ನೋಡಿರುವಂತದ್ದನ್ನು ಎಂಬುದು. 1 Peter chapter 1 verse 16. 1 ಪೇತ್ರ 1ನೇ ಅಧ್ಯಾಯ 6ನೇ ವಚನ. Let's read 1 Peter chapter 1 verse 16. Sorry, 2 Peter. 2ನೇ ಪೇತ್ರ. 2 Peter chapter 1 verse 16. 2ನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನ. Yeah, let's read. 1:16. 2ನೇ ಪೇತ್ರ 1ನೇ ಅಧ್ಯಾಯ 16ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸುವುದರಲ್ಲಿ ಚರ್ಚಾರದಿಂದ ಕಲಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಲಿಲ್ಲ. ಆತನ ಮಹತ್ವವನ್ನು ಕಣ್ಣಾರೆ ತಿಳಿಯಪಡಿಸುತ್ತಿದ್ದೇವೆ. Here we see, right? He say, we did not follow cunningly devised fables. Means not made up story we are following. We are telling you. ನಾವೇನು ಚಮತ್ಕಾರದಿಂದ ಕಲ್ಪಿಸಿರುವಂತಹ ಕಥೆಗಳನ್ನು ಅನುಸರಿಸಿ ಹೇಳ್ತಾ ಇಲ್ಲ. ಆತನ ಮಹತ್ವವನ್ನು ಕಣ್ಣಾರೆ ಕಂಡವರಾಗಿ ತಿಳಿಸುವಂತರಾಗಿದ್ದೇವೆ. They experience who really Jesus is. ಅವರು ನಿಜವಾಗ್ಲೂ ಅನುಭವವನ್ನು ಯಾರು ಯೇಸು ಕ್ರಿಸ್ತ ಎಂಬುವಂತ ಅನುಭವವನ್ನು ಹೊಂದಿರುವಂತರಾಗಿದ್ದಾರೆ. ಅವರು ಹೇಳಿರುವಂತದ್ದು. So now here. ಕೇಳುವಂತ ಹಾಗೆ ಇದೆ. You have to hear the word of God. ನಾವು ದೇವರ ವಾಕ್ಯವನ್ನು ಕೇಳುವಂತರಾಗಿರಬೇಕು. And also they see the glory of Jesus Christ. ಆತನು ಯೇಸು ಕ್ರಿಸ್ತನ ಪ್ರಭಾವವನ್ನು ಆತನ ಉನ್ನತವಾಗಿರುವಂತಹ ರೂಪವನ್ನು ನೋಡಿರುವಂತರಾಗಿದ್ದಾರೆ. And those who believe Jesus Christ, they will be so glory when Jesus return. ಅವರು ಸಹ ಯಾರೆಲ್ಲ ಯೇಸು ಕ್ರಿಸ್ತನ ನಂಬುವಂತರಾಗಿರ್ತಾರೆ ಆತನು ಮತ್ತೆ ಯೇಸು ಕ್ರಿಸ್ತನು ಮತ್ತೆ ಹಿಂತಿರುಗಿ ಬರುವಾಗ ಅವರು ಸಹ ಬಹಳ ಮಹಿಮೆಯಿಂದ ಬಹಳ ಪ್ರಕಾಶಮಾನವಾಗಿ ಕಾಣಿಸುವಂತರಾಗಿರ್ತಾರೆ. Now in this world we may not look very good. ನಾವು ಈ ಲೋಕದಲ್ಲಿ ನಾವು ಈಗ ಏನು ಸುಂದರವಾಗಿ ಕಾಣಿಸದೆ ಹೋಗಬಹುದು. There are Miss World. ಮಿಸ್ ವರ್ಲ್ಡ್ ಇರಬಹುದು ಸುಂದರವಾಗಿ ಅತಿ ಸುಂದರವಾಗಿ ವಿಶ್ವದಲ್ಲಿ ಸುಂದರವಾಗಿರುವಂತವರು. Film actress you are admiring. ಆ ಚಿತ್ರಗಳಲ್ಲಿ ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ನಟಿಯರು ನಟರಾಗಬಹುದು. But there is no end of beauty, right? ಅದೇನೋ ಸುಂದರ ಅನ್ನುವಂಥದ್ದು ಅಲ್ಲಿಗೆ ಅಂತ್ಯವೇನಲ್ಲ. If you go to let's say Lal Bagh. ನೀವೇನಾದ್ರೂ ಲಾಲ್ ಬಾಗ್ ಹೋಗುವುದಾದ್ರೆ wow, beautiful. ಅಲ್ಲಿ ಬಹಳ ಸುಂದರವಾಗಿರುವಂತಾಗಿದೆ ಎಂಬುದಾಗಿ ಹೇಳುವಂತರಾಗಿರ್ತೇವೆ. If you go Switzerland. ನೀವು ಸ್ವಿಟ್ಜರ್ಲ್ಯಾಂಡ್ ಹೋಗುವುದಾದ್ರೆ then you say, oh wow, this is more beautiful. ಇದು ಇನ್ನೂ ಸುಂದರವಾಗಿರುವಂತದಾಗಿದೆ ಎಂಬುದಾಗಿ ಹೇಳುವಂತರಾಗಿರ್ತೀರಾ. ಅಲ್ಲಿನ if you go another place, then you say, oh this is more beautiful. ನೀವು ಇನ್ನೊಂದು ಸ್ಥಳಕ್ಕೆ ಹೋದ್ರೆ ಅಲ್ಲಿ ಸಹ ಹೇಳುವಂತರಾಗಿರುತ್ತೆ ಇದು ಇನ್ನೂ ಸುಂದರವಾಗಿರುವಂತದಾಗಿದೆ ಎಂಬುದಾಗಿ. The beauty of the world is it comes more and more. There is no end. ಈ ಲೋಕದಲ್ಲಿರುವಂತಹ ಪ್ರಕೃತಿಯ ಸುಂದರತ್ವವು ದಿನದಿಂದ ದಿನಕ್ಕೆ ಹೆಚ್ಚಾಗುವಂತದಾಗಿರುತ್ತೆ ಇನ್ನೂ ಸುಂದರವಾಗಿರುವಂತದಾಗಿರುತ್ತೆ ಹೊರತು ಅಲ್ಲಿಗೆ our desire is also not end. ನಮ್ಮ ಆಸೆಗಳು ಸಹ ಅಂತ್ಯವಾಗುವುದಿಲ್ಲ. It continues. ನಮ್ಮ ಆಸೆಗಳು ಸಹ ಅದೇ ರೀತಿಯಾಗಿ ಮುಂದುವರಿಯುವಂತದಾಗಿದೆ. But in heaven there is no more than death. ಆದ್ರೆ ಪರಲೋಕದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ. Everything is perfect. ಎಲ್ಲವೂ ಸಹ ಪರಿಪೂರ್ಣವಾಗಿರುವಂತದಾಗಿದೆ. ಎಲ್ಲವೂ ಸಹ ಅಲ್ಲಿ ಸಂಪೂರ್ಣವಾಗಿರುವಂತದಾಗಿದೆ. And that glory God will share us when He come back. ಆತನು ಅಂತಹ ಮಹಿಮೆಯನ್ನು ಅಂತಹದನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೋಸ್ಕರ ಮತ್ತೆ ಬರುವಾಗ ಆತನು ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂತನಾಗಿರ್ತಾನೆ. I'm waiting for that. ನಾನು ಸಹ ಅದಕ್ಕೋಸ್ಕರ ಕಾಯುವಂತನಾಗಿದ್ದೇನೆ. Really, when Jesus will come. ನಿಜವಾಗ್ಲೂ ಸಹ ಯಾವಾಗ ಯೇಸು ಕ್ರಿಸ್ತನು ಬರ್ತಾನೋ wow, so glory. ಬಹಳ ಮಹಿಮೆಯಾಗಿ He will share His glory with us. ಆತನ ಮಹಿಮೆಯನ್ನು ನಮ್ಮೊಟ್ಟಿಗೂ ಸಹ ಆತನು ಹಂಚಿಕೊಳ್ಳುವಂತನಾಗಿರ್ತಾನೆ. Colossians chapter 3 verse 4. Colossians chapter 3 verse 4. ಕೊಲೊಸ್ಯ 3ನೇ ಅಧ್ಯಾಯ 2ನೇ ವಚನ. Colossians is after Galatians, Philippians, Colossians. First Corinthians, 2 Corinthians, Galatians, Ephesians, Philippians, and Colossians. Chapter 3 verse 4. 3-4ನೇ ವಚನ 3ನೇ ಅಧ್ಯಾಯ 4ನೇ ವಚನ ಓದ್ತೇನೆ. ನಮಗೆ ಜೀವವಾಗಿರುವ ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿರುವವರಾಗಿ ಪ್ರತ್ಯಕ್ಷವಾಗುವಿರಿ. So here it says, right? When Christ comes, we will be appear with Him in glory. ಆತನು
ಮತ್ತೆ ಜೀವದಿಂದ ಬರುವಾಗ ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವವಾಗಿ ಕಾಣಿಸಿಕೊಳ್ಳುವಂತರಾಗಿರ್ತೀರಾ, ಮಹಿಮೆ ಉಳ್ಳವರಾಗಿ ಕಾಣಿಸಿಕೊಳ್ಳುವಂತರಾಗಿರ್ತಾರೆ. Peter, John, James are there. Moses and Elijah also appear with Jesus Christ talking, right? ಯಾವಾಗ ಪೇತ್ರನು, ಎಲಿಷನು, ಯಾಕೋಬನು ಇರುವಂತರಾಗಿರ್ತಾರೋ ಆಗ ಆತನ ಪ್ರತ್ಯಕ್ಷತೆಯಲ್ಲಿ ಎಲಿಯನು ಸಹ ಮೋಶೆಯು ಸಹ ಇರುವಂತರಾಗಿದ್ರು, ಯೇಸು ಕ್ರಿಸ್ತನ ಸಂಗಡ ಮಾತನಾಡುವಂತರಾಗಿದ್ರು. So what does it mean? ಅದರ ಅರ್ಥವೇನು? All Christians who died, they will raise up. Even who are alive, they will come together and will be all glorious. ಯಾರೆಲ್ಲ ಕ್ರೈಸ್ತರು ಸತ್ತೋಗಿರುವಂತರಾಗಿದ್ದಾರೋ ಅವರು ಮತ್ತೆ ಎದ್ದೊಳ್ಳಿ ಬರುವಂತರಾಗಿರ್ತಾರೆ. ಯಾರೆಲ್ಲ ಕ್ರೈಸ್ತರು ಜೀವದಿಂದ ಇರುವಂತರಾಗಿರ್ತಾರೋ ಅವರನ್ನು ಹಾಗೆ ಮೇಲಕ್ಕೆ ಎತ್ತಲ್ಪಡುವಂತರಾಗಿರ್ತಾರೆ. ಎಲ್ಲರೂ ಒಟ್ಟಾಗಿ ಸೇರಿ ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು, ಮಹಿಮೆಯನ್ನು ಕಾಣುವಂತರಾಗಿರ್ತಾರೆ. So those who are those who are not born again, ಯಾರೆಲ್ಲ ರಕ್ಷಣೆ ಹೊಂದಿಕೊಳ್ಳದೆ ಇರುವಂತರಾಗಿರ್ತಾರೋ God is telling to them here, ದೇವರು ಅವರಿಗೆ ಹೇಳುವಂತರಾಗಿದ್ದಾರೆ, ಕೇಳಿಸಿಕೊಳ್ಳ್ರಿ ಎಂಬುದಾಗಿ. Because you are going in the wrong way. ಯಾಕಂದ್ರೆ ನೀವು ತಪ್ಪಾಗಿರುವಂತ ಮಾರ್ಗದಲ್ಲಿ ಹೋಗುವಂತರಾಗಿದ್ದೀರಾ ಎಂಬುದಾಗಿ. And this is the way of life, come this way. ಜೀವನ ಮಾರ್ಗ ಇದಾಗಿರುವಂತದಾಗಿದೆ, ಈ ಮಾರ್ಗಕ್ಕೆ ಬರುವಂತರಾಗಿರಿ ಎಂಬುದಾಗಿ. Okay, what is the way? ಯಾವುದು ಮಾರ್ಗ? Believe in Jesus. ಯೇಸು ಕ್ರಿಸ್ತನನ್ನು ನಂಬುವಂತದ್ದು. Right? I am the only way. ನಾನೇ ಒಂದೇ ಮಾರ್ಗ ನಿಮಗೆ. Whoever believes in Jesus has eternal life. ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುವಂತರಾಗಿರ್ತಾರೋ ಅವರು ನಿತ್ಯ ಜೀವವನ್ನು ಹೊಂದುವಂತರಾಗಿರ್ತಾರೆ ಎಂಬುದಾಗಿ. So Jesus is saying to all the people of the world, those who are not born again, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇರುವಂತವರು ಎಲ್ಲರಿಗೂ ಸಹ, ಯಾರೆಲ್ಲ ರಕ್ಷಣೆ ಹೊಂದಿಲ್ಲ ಅವರೆಲ್ಲರಿಗೂ ಸಹ ಹೇಳುವಂತನಾಗಿದ್ದಾನೆ, hello man, ಹಲೋ ಮನುಷ್ಯರೇ, I love you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. That will lead you into death. ಅದು ನಿಮ್ಮನ್ನು ನರಕಕ್ಕೆ ಕಳಿಸುವಂತದಾಗಿದೆ. Please come. ಆದ್ರೆ ನಾನು ನಿಮಗೆ ಜೀವನ ಕೊಡ್ತೇನೆ. ಈ ಕಡೆ I died on the cross. ನಾನು ನಿಮಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ದೇನೆ. By dying on the cross, ನಾನು ಶಿಲುಬೆ ಮೇಲೆ ಸತ್ತಿರುವುದಕ್ಕೆ I prepared this way for you. ನಾನು ನಿಮಗೆ ಈ ಮಾರ್ಗವನ್ನು, ಸುಂದರವಾಗಿರುವಂತಹ ಮಾರ್ಗವನ್ನು ಸಿದ್ಧ ಮಾಡಿರುವಂತನಾಗಿದ್ದೇನೆ. And those who are born again, ಯಾರೆಲ್ಲ ರಕ್ಷಣೆ ಹೊಂದಿಕೊಂಡಿದ್ದಾರೋ what God is telling, ದೇವರು ಅವ್ರಿಗೇನ್ ಹೇಳ್ತಾರೆ? Jesus said, my brother, right? Those who are born again, my brother and sister. ಯಾರೆಲ್ಲ ಹೊಸದಾಗಿ ರಕ್ಷಣೆ ಹೊಂದಿಕೊಂಡಿರುವಂತರಾಗಿರ್ತಾರೆ ಅವರೆಲ್ಲರೂ ಸಹ ನನ್ನ ಸಹೋದರ ಸಹೋದರಿಯರು ಎಂಬುದಾಗಿ ದೇವರು ಹೇಳುವಂತರಾಗಿರ್ತಾರೆ. Hear me. ಕೇಳಿಸಿಕೊಳ್ಳ್ರಿ. Go and preach. ಹೋಗ್ರಿ, ಬೋಧನೆ ಮಾಡ್ರಿ, ಬೇರೆಯವರಿಗೆ ತಿಳಿಯಪಡಿಸ್ರಿ. Go and tell the good news to others. ಎಲ್ಲರಿಗೂ ಸಹ ಶುಭ ಸಮಾಚಾರವನ್ನು ತಿಳಿಸುವಂತರಾಗಿರಿ. Let's work together. ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡುವಂತರಾಗೋಣ. Let's bring more people into the right way. ಎಲ್ಲರೂ ಸರಿಯಾಗಿರುವಂತ ಮಾರ್ಗಕ್ಕೆ ಇನ್ನೂ ಅನೇಕ ಆತ್ಮಗಳನ್ನು ಬರಮಾಡಿಸುವ. Because there are many people going the wrong way. ಯಾಕಂದ್ರೆ ಅನೇಕ ಜನರು ತಪ್ಪಾಗಿರುವಂತ ಮಾರ್ಗದಲ್ಲಿ ಹೋಗುವಂತರಾಗಿದ್ದಾರೆ. Don't worry anything. ಯಾವುದಕ್ಕೂ ಸಹ ಚಿಂತೆ ಪಡಬೇಡ್ರಿ. I'm with you. ನಾನು ನಿಮ್ಮ ಸಂಗಡ, ನಿಮ್ಮ ಜೊತೆಯಲ್ಲಿದ್ದೇನೆ. You just share the good news to others. ನೀವು ಬೇರೆಯವರಿಗೆ ಶುಭ ಸಮಾಚಾರವನ್ನು ಸಾರುವಂತರಾಗಿರಿ, ತಿಳಿಯಪಡಿಸುವಂತರಾಗಿರಿ. So are you born again? ನೀವು ರಕ್ಷಣೆ ಹೊಂದಿಕೊಂಡಿರುವಂತರಾಗಿದ್ದೀರಾ? Then God is telling you. ದೇವರು ನಿಮಗೆ ಹೇಳುವಂತರಾಗಿದ್ದಾರೆ. ಹಾಗಾದ್ರೆ go and share the good news. ಹೋಗಿ ಶುಭ ಸಮಾಚಾರವನ್ನು ಎಲ್ಲರಿಗೂ ಸಹ ತಿಳಿಯಪಡಿಸ್ರಿ ಎಂಬುದಾಗಿ. And no need to worry for anything. Even people mock at you. ಯಾವುದಕ್ಕೂ ಸಹ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ. ಜನರು ನಿಮ್ಮನ್ನು ನೋಡಿ ಬೈದ್ರು ಸಹ, even people beat you, ಜನರು ನಿಮ್ಮನ್ನು ಹೊಡೆದ್ರು ಸಹ, no need to worry. ಯಾವುದಕ್ಕೂ ಸಹ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ. I'm with you. ಯಾಕಂದ್ರೆ ನಾನೇ ನಿಮ್ಮ ಸಂಗಡ ಇರುವಂತನಾಗಿದ್ದೇನೆ. And when I return, ಯಾವಾಗ ನಾನು ಮತ್ತೆ ಹಿಂತಿರುಗಿ ಬರುವಂತನಾಗಿದ್ದೇನೆ, all the suffering will this cannot be compared with the glory which I'm going to give you. ನೀವು ಇಲ್ಲಿ ಅನುಭವಿಸುವಂತ ಕಷ್ಟ ಯಾವುದು ಸಹ ಹೋಲಿಕೆ ಆಗುವುದಿಲ್ಲ ನಾನು ನಿಮಗೆ ಕೊಡುವಂತ ಪ್ರಭಾವವನ್ನು, ಮಹಿಮೆಯನ್ನು ನೋಡಿದ್ರೆ, ಪ್ರತಿಫಲವನ್ನು ನೋಡಿದ್ರೆ. So both need to hear, okay? ಎಲ್ಲವನ್ನು ಸಹ ಕೇಳುವಂತರಾಗಿರಿ. Born again Christian also we need to hear. ಆ ರಕ್ಷಣೆ ಹೊಂದಿಕೊಂಡಿರುವಂತ ಸಹೋದರರು ಕೇಳಬೇಕು. And those who are not born again, they also they need to hear. ಯಾರೆಲ್ಲ ರಕ್ಷಣೆ ಹೊಂದಿಕೊಂಡಿಲ್ಲೋ ಅವರು ಸಹ ಕೇಳುವಂತರಾಗಿರಬೇಕು. So why we need to hear? ಯಾಕೆ ಕೇಳಬೇಕು? Because we need to tell others. ಯಾಕಂದ್ರೆ ನಾವು ಬೇರೆಯವರಿಗೆ ಹೇಳಬೇಕು, ಅದಕ್ಕೋಸ್ಕರ ನಾವು ಕೇಳಬೇಕು. Otherwise we forget. ಇಲ್ಲ ಅಂದ್ರೆ ನಾವು ಮರೆತು ಹೋಗ್ತೇವೆ. And if we don't hear our Lord, ನಾವು ದೇವರು ಹೇಳುವಂತ, ನಮ್ಮ ಕರ್ತನ ಹೇಳುವಂತದ್ದು ನಾವು ಕೇಳದೆ ಹೋದ್ರೆ what we supposed to do. ನಾವು ಏನ್ ಮಾಡ್ಬೇಕು ಅನ್ಕೊಳ್ತಿರೋ ಅದನ್ನೇ ಮರೆತು ಹೋಗ್ತೀವಿ. And again I'm very happy. ಮತ್ತೆ ನನಗೆ ಬಹಳ ಸಂತೋಷವಾಗುತ್ತೆ. Even though all of you are very busy,
ನೀವೆಲ್ಲ ಸಹ ನಿರತರಾಗಿದ್ರು ಸಹ but still you come and gather Bible study, not only Sunday, other days also. ಬರೀ ಭಾನುವಾರನೇ ಅಲ್ಲ, ಆರಾಧನೆ ಈ ರೀತಿಯಾಗಿ ಬಂದು ಸೇರುವಂತದ್ದು, ಬೇರೆ ದಿನಗಳಲ್ಲೂ ಸಹ ಬಂದು ಸೇರುವಂತದ್ದು. I saw DVD watching picture. ನಾನು DVD ವಾಚ್ ಮಾಡುವಾಗ ನೋಡುವಂತರಾಗಿದೆ ನಿಮ್ಮ ಚಿತ್ರ. And also I saw that the first day you reading the Bible together. ನಿನ್ನೆ ನೀವು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಸತ್ಯವೇದನ ಓದಿರುವಂತದ್ದು. So God is very happy. ದೇವರು ಬಹಳ ಸಂತೋಷ ಪಡ್ತಾನೆ ಅದನ್ನ ನೋಡಿ. And remember, this is yours. ನೆನಪಲ್ಲಿಟ್ಕೊಳ್ಳಿ, ಇದೆಲ್ಲವೂ ಸಹ ನಿಮ್ಮದು. This is not Pastor Khatum, okay? This is not mine. ಇದು ಪಾಸ್ಟರ್ ಕಸಬ್ ನನ್ನದಲ್ಲ. This is not only Sister Silpa's. ಇದು ಬರೀ ಸಹೋದರ ಶಿಲ್ಪಾದೇನ ಅಲ್ಲ. Or this is not Brother Girish only. ಇದೇನು ಬರೀ ಸಹೋದರ ಗಿರೀಶ್ಂದೇ ಅಲ್ಲ. All of you are owner. ಇದಕ್ಕೆ ನೀವೆಲ್ಲರೂ ಸಹ ಯಜಮಾನರು. And you have responsibility to them. ಇದು ನಿಮ್ಮದೇ ಆಗಿರುವಂತ ಜವಾಬ್ದಾರಿ, ನೀವು ಮಾಡಬೇಕಾಗಿರುವಂತ ಕರ್ತವ್ಯ. So always work together. ಯಾವಾಗಲೂ ಸಹ ಒಟ್ಟಾಗಿ ಕೆಲಸ ಮಾಡುವಂತರಾಗಿದೆ. And whenever you have some problem, you please share with us. ಏನಾದರೂ ಸಮಸ್ಯೆ ಇರುವುದಾದ್ರೆ ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ. I'm very happy that Brother Girish have shared. Sister Mailari was sick. He shared. We all prayed in our church also. ಸಹೋದರ ಗಿರೀಶ್ ಮೈಲಾರಿ ಅವರ ಅನಾರೋಗ್ಯದ ಕುರಿತು ಪ್ರಾರ್ಥನೆಯಲ್ಲಿ ಹೇಳುವಂತರಾಗಿದ್ರು. ಅವರಿಗೋಸ್ಕರ ನಾವು ಆಲಯದಲ್ಲಿ ಎಲ್ಲರೂ ಸಹ ಪ್ರಾರ್ಥನೆ ಮಾಡುವಂತರಾದ್ವಿ. And even if we need some, somebody need financially or some physical help, we should all help. ಯಾರಾದ್ರೂ ಸಹ ಆರ್ಥಿಕತೆಯಿಂದ ದೈಹಿಕವಾಗಿ ಏನಾದ್ರೂ ಸಹಾಯ ಬೇಕಾದ್ರೆ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಅವರಿಗೆ ಸಹಾಯ ಮಾಡುವಂತರಾಗಿರ್ತೇವೆ. Yeah, we all should help, okay? ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಸಹಾಯ ಮಾಡುವಂತರಾಗಿ. Because we are family member. ಯಾಕಂದ್ರೆ ನಾವು ಒಂದೇ ಕುಟುಂಬದಲ್ಲಿ ಇರುವಂತ ಸದಸ್ಯರು. We'll be together living with God in heaven too. ನಾವು ಪರಲೋಕದಲ್ಲೂ ಸಹ ಇದೇ ರೀತಿಯಾಗಿ ಒಟ್ಟಾಗಿ ಸೇರಿ ಜೀವಿಸುವಂತರಾಗಿರ್ತೇವೆ. So from now, from this art only we have to practice that. ಯಾಕಂದ್ರೆ ನಾವು ಈ ಲೋಕದಲ್ಲಿ ಇರುವಂತರಾಗಿದೆ, ಈಗಲಿಂದಲೇ ನಾವು ಅದನ್ನು ಅಭ್ಯಾಸ ಮಾಡ್ಕೊಳ್ಳುವಂತರಾಗಿರ್ಬೇಕು, ಒಟ್ಟಾಗಿರುವಂತದ್ದನ್ನು, ಒಟ್ಟಾಗಿ ಸೇರಿ ಕೆಲಸ ಮಾಡುವಂತದ್ದನ್ನು. Okay, thank you so much. ಧನ್ಯವಾದಗಳು. Let me pray. ಪ್ರಾರ್ಥನೆ ಮಾಡ್ಕೊಳ್ಳೋಣ. Father in heaven, ಪರಲೋಕದಲ್ಲಿರುವ ತಂದೆಯೇ, once again we thank you ಮತ್ತೊಂದು ಬಾರಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. for teaching us, ಬೋಧಿಸಿದ್ದಕ್ಕಾಗಿ, for giving us the wonderful time ಕೊಟ್ಟ ಈ ಅದ್ಭುತ ಸಮಯಕ್ಕಾಗಿ, to spend time together with brothers and sisters. ಸಹೋದರ ಸಹೋದರಿಯರ ಜೊತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ Lord, we thank you. ಕರ್ತನೇ ಧನ್ಯವಾದಗಳು. And thank you for your son Jesus Christ. ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಕ್ಕಾಗಿ, ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದಗಳು. And Lord, we pray for this church. ಆಲಯಕ್ಕೋಸ್ಕರ ಪ್ರಾರ್ಥಿಸುವಂತರಾಗಿದ್ದೇವೆ. There are many lost souls around us. ಇನ್ನು ಸಹ ಅನೇಕ ಆತ್ಮಗಳು ಕಳೆದುಕೊಂಡು ಅನೇಕ ಆತ್ಮಗಳ ನಮ್ಮ ಸುತ್ತಲೂ ಇರುವಂತದಾಗಿದೆ. Lord, help each one of us so that we can reach out to them. ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡುವ, ಪ್ರತಿಯೊಬ್ಬರಲ್ಲಿ ಸಹ ನಾವು ಹೋಗಿ ಅವರಿಗೆ ನಿನ್ನ ವಾಕ್ಯಗಳನ್ನು ಸಾರುವುದಕ್ಕೋಸ್ಕರ. And we can hear what you are telling to me. ನೀವು ಏನೇನು ಹೇಳುವಂತರಾಗಿದ್ದರೂ ನಮಗೂ ನಾವು ಕೇಳುವುದಕ್ಕೂ ಸಹ ನಮಗೆ ಸಹಾಯ ಮಾಡು. What you are saying to each one of us. ಪ್ರತಿಯೊಬ್ಬರಿಗೂ ಸಹ ಹೇಳುವಂತದ್ದನ್ನು, so that we can do that. ಪ್ರತಿಯೊಬ್ಬರು ಹೇಳುವಂತದ್ದನ್ನು ನಾವು ಕೇಳಿ ಮಾಡುವುದಕ್ಕೆ. Lord, bless each one of us. ಪ್ರತಿಯೊಬ್ಬರನ್ನು ಸಹ ಆಶೀರ್ವದಿಸು, so that we can carry on your gospel. ನಿನ್ನ ಸುವಾರ್ತೆಯನ್ನು ನಾವು ಹೊತ್ತುಕೊಂಡು ಬೇರೆಯವರಿಗೆ ಹೇಳುವುದಕ್ಕೆ. Everything we commit unto your mighty hand. ಎಲ್ಲವನ್ನೂ ಸಹ ಪರಾಕ್ರಮವಿರುವಂತ